ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಮಸ್ಕಾರ. ನಾನು ಕೀರ್ತಿ. ಇದು ಅಂತರಾಳ. ಇದು ಆಂತರ್ಯದ ನೋವಿನ ಕಥೆ ವಿಶೇಷ ಕಾರ್ಯಕ್ರಮ. ನಿಮ್ಮೆಲ್ಲರನ್ನ ಪ್ರೀತಿಯಿಂದ ಸ್ವಾಗತಿಸ್ತಾ ಇದ್ದೇನೆ. ಆಂತರ್ಯ ಅಂತ ಹೇಳುವಂಥದ್ದು ಪ್ರತಿಯೊಬ್ಬರ ಆತ್ಮದಲ್ಲಿ ಇರುವಂಥದ್ದು. ಆದರೆ ಆಂತರ್ಯದ ನೋವಿನ ಕಥೆಯನ್ನು ಕೇಳುವಂತಹ ಕಿವಿಗಳು ಬಹಳ ಕಮ್ಮಿ. ಅದರಲ್ಲೂ ಬಣ್ಣದ ಬದುಕು ಅನ್ನುವಂಥದ್ದು ಎಂಥವರನ್ನು ಎಷ್ಟೋ ಖುಷಿಯಿಂದ ಬದುಕ್ತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ತೋರಿಸುತ್ತೆ ಜಗತ್ತಿಗೆ. ಆದರೆ ಅವರ ನಿಜವಾದ ಜೀವನವನ್ನು ಅನುಭವಿಸಿದವರಿಗೆ ಗೊತ್ತು, ಹತ್ತಿರದಿಂದ ನೋಡಿದವರಿಗೆ ಗೊತ್ತು. ಅಂಥದ್ದೇ ಒಬ್ಬ ಕಲಾವಿದ. ಬಹುಶಃ ಕಷ್ಟದ ಜೀವನ ಅನ್ನೋದಕ್ಕಿಂತ ಕಲಾವಿದನಾಗಿ ಇವರು ಪಟ್ಟಂಥ ಕಷ್ಟವನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು. ಕಲಾವಿದರಿಗೆ ನಾವು ಕೊಡ್ತಿರುವಂತಹ ಗೌರವ ಎಷ್ಟು ಅನ್ನುವಂಥದ್ದನ್ನು ನಾವೇ ಅರ್ಥ ಮಾಡ್ಕೊಳ್ಬೇಕು. ಈ ಕಲಾವಿದ ಈ ಕಲೆಯಲ್ಲಿ ಪ್ರಸಿದ್ಧ ಅಂತ ಹೇಳಲಿಕ್ಕೆ ಬಹಳ ಕಷ್ಟ ನನಗೆ. ಇವರು ಹೋಸ್ಟ್, ಸಿಂಗರ್, ಅದ್ಭುತವಾಗಿ ಲಿರಿಕ್ಸನ್ನು ಬರೀತಾರೆ, ಅದ್ಭುತವಾಗಿ ಹಾಡ್ತಾರೆ, ಅದ್ಭುತವಾಗಿ ಡ್ಯಾನ್ಸ್ ಮಾಡ್ತಾರೆ, ಅದ್ಭುತವಾಗಿ ಮಾತಾಡ್ತಾರೆ, ಅದಕ್ಕಿಂತ ಹೆಚ್ಚಾಗಿ ಅದ್ಭುತವಾಗಿ ನಟನೆಯನ್ನು ಮಾಡ್ತಾರೆ. ಇಂತಹ ಅದ್ಭುತ ಕಲಾವಿದನನ್ನು ನಾನಿವತ್ತು ನಿಮಗೆ ಪರಿಚಯ ಮಾಡ್ತಾ ಇದ್ದೇನೆ. ಬಹುಶಃ ಇದು ತಪ್ಪು, ಪರಿಚಯ ನಿಮ್ಗೆ ಆಗಾಗಲೇ ಆಗಿದೆ. ಆದರೆ ಅವರು ನಿಜವಾದ ಜೀವನವನ್ನು ನಾನು ನಿಮಗೆ ಇವತ್ತು ಪರಿಚಯ ಮಾಡ್ತೇನೆ. ಬನ್ನಿ ಹಾಗಾದರೆ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ನಮ್ಮೆಲ್ಲರ ಪ್ರೀತಿಯ ಕಲಾವಿದ ರಕ್ಷಣ್ ಮಾಡೋರು ಇವರನ್ನು. ನಮಸ್ತೆ. ನಮಸ್ತೆ. ನಮಸ್ಕಾರ. ಹೇಗಿದ್ದೀರಾ? ಸದ್ಯಕ್ಕೆ ಫೈನ್. ಎಸ್. ಸೊ ನಾನು ಆವಾಗಲೇ ಹೇಳಿದೆ, ಸಕಲ ಕಲಾ ವಲ್ಲಭ ಅನ್ನುವಂಥ ವರ್ಡ್ ಇದ್ದರೆ ಬಹುಶಃ ನಿಮಗೆ ತುಂಬ ಸೂಕ್ತವಾಗಿ ಹೊಂದಿಕೊಳ್ತದೆ ಆ ವರ್ಡ್. ಸಕಲ ಕಲಾ ವಲ್ಲಭ ಅಂದರೆ ಆ ಕಲಾವಿದನ ಜೀವನ. ಈ ಎರಡನ್ನ ಮಾತಾಡಲಿಕ್ಕೆ ರೆಡಿ ಇದ್ದೀರಾ? ಆಲ್ಮೋಸ್ಟ್ ರೆಡಿ ಅಂತಲ್ಲ, ನಾನು ಏನು ಮೈಂಡ್ ಅಲ್ಲಿ ಇರ್ತದೆ ಅದನ್ನ ಹೇಳೋದಷ್ಟೇ. ಎಸ್, ಖಂಡಿತವಾಗಿ. ರೆಡಿಯಾಗಿ ಬರ್ಲಿಲ್ಲ ನಾನು, ಅದು ಕೂಡ ಝೀರೋ. ರೆಡಿಯಾಗಿ ಬಂದ್ರೆ ನಮ್ಮದೇನು ನಡೆಯಲ್ಲ ಇಲ್ಲಿ. ಹೌದು, ನಮ್ದು ಇದು ಸ್ಟೇಜ್ ಪ್ರೋಗ್ರಾಮ್ ಅಲ್ಲಲ್ಲ. ಎಸ್. ಸೊ ರಕ್ಷಣ್ ಮಾಡೋರು ಕಲಾವಿದನಾಗಿ ಎಲ್ಲರಿಗೂ ಪರಿಚಿತ. ಅದಕ್ಕಿಂತ ಹೆಚ್ಚಾಗಿ ಒಬ್ಬ ಅದ್ಭುತವಾದ ಸ್ನೇಹಿತ ಅಂತ ನಿಮ್ಮ ಸ್ನೇಹಿತ ವರ್ಗದವರು ಹೇಳ್ತಾರೆ. ರಕ್ಷಣ್ ಮಾಡೋರು ಅವರ ಸ್ನೇಹಿತ ವರ್ಗದಿಂದನೇ ಒಂದು ಪ್ರಶ್ನೆಯನ್ನು ಶುರು ಮಾಡ್ತಾನೆ. ನಿಮ್ಮ ಬಾಲ್ಯದ ಜೀವನ ಹೇಗಿತ್ತು, ಹೇಗೆ ಕಳೆದ್ರಿ, ನಿಮ್ಮ ಸ್ನೇಹಿತ ವರ್ಗದ ಬಗ್ಗೆ ನೆನಪು ಮಾಡ್ಕೊಳ್ಳೋದಾದ್ರೆ? ನಾನು ಆಕ್ಚುಲಿ ಬಾಲ್ಯ ನಂದು ಸ್ಟಾರ್ಟ್ ಆದ ದಿನ ಮಾಡೂರಲ್ಲೇ ಹುಟ್ಟಿದ್ದಂಥದ್ದು. ನನ್ನನ್ನು ನನ್ನ ಅಜ್ಜೆ ಸಾಕಿದ್ದು. ಯಾಕಂತ ಹೇಳಿದ್ರೆ ಒಂದು ಗಾದೆ ಉಂಟಲ್ಲ, ಅಜ್ಜಿ ಸಾಂಕಿನ ಪುಳ್ಳಿ ಅಂತ. ಯಾಕಂತ ಹೇಳಿದ್ರೆ ನನ್ನ ತಂದೆ, ನಾನು ಸಣ್ಣದಿರುವಾಗಲೇ ಅಮ್ಮನನ್ನು ಬಿಟ್ಟು ಸಮ್ ರೀಸನ್ಸ್ ಅವರು ಹೋದ್ರು. ಅಂದ್ರೆ ನಂಗೆ ತಂದೆಯ ಪ್ರೀತಿ ಯಾವ ರೀತಿ ಇರ್ತದೆ ಅಂತ ಖಂಡಿತವಾದ ಇವತ್ತಿನವರೆಗೂ ನಂಗೆ ಗೊತ್ತಿಲ್ಲ. ಅಂದ್ರೆ ಫ್ಯಾಮಿಲಿ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ಅವರ ತಂದೆನ ನೋಡಿ ಈ ತರ ಇರ್ತದೆ ಅಂತ. ಸೊ ನಾನೊಂದು ಅಜ್ಜಿ ಸಾಂಗಿನ ಪುಳ್ಳಿಂತ ನನ್ನನ್ನು ಅಂದ್ರೆ ದೊಡ್ಡದು ಮಾಡಿದೆಲ್ಲ ನನ್ನ ಅಜ್ಜಿ. ಅಂದ್ರೆ ನನ್ನ ಅಮ್ಮನಿಗಿಂತ ನನ್ನ ಅಜ್ಜಿ ನನ್ನನ್ನು ಸಾಕಿದ್ದು ಸಣ್ಣಿರುವಾಗ. ಮತ್ತೆ ಅದೇ ನಂಗೆ ಸಣ್ಣದಿಂದಲೇ ನಂಗೆ ತುಂಬಾ ಇಂಟ್ರೆಸ್ಟ್ ಈ ಆರ್ಟಲ್ಲೆಲ್ಲ. ಅಂದ್ರೆ ಈ ಡ್ರಾಮಾ ಆಗಿರ್ಬೋದು, ಸಿನಿಮಾ ಆಗಿರ್ಬೋದು, ಇದನ್ನ ನೋಡಿ ನಾನು ಇನ್ಸ್ಪೈರ್ ಆದಂತ ವ್ಯಕ್ತಿ. ನಂಗೆ ಕೂಡ ಈ ತರ ಆಗ್ಬೇಕು. ನಂಗೆ ಸಪೋರ್ಟ್ ಇರಲಿಲ್ಲ ಯಾವ್ದು ಕೂಡ. ಅಂದ್ರೆ ಫ್ಯಾಮಿಲಿಯಲ್ಲಿ ಕೂಡ ನಮ್ದು ತುಂಬಾ ಬಡ ಕುಟುಂಬ ಆದ್ರಿಂದ ನಂಗೆ ಸಪೋರ್ಟ್ ಅಂತ ಯಾರು ಕೂಡ ಇರ್ಲಿಲ್ಲ. ಬಟ್ ಅದೇ ಬೆಳೀತಾ ಬೆಳೀತಾ ನಾನು ಈಗ ನ್ಯೂ ಇಯರ್ ಪ್ರೋಗ್ರಾಮ್ ಎಲ್ಲ ಇರ್ತದೆ ನಮ್ಮ ಊರ್ ಕಡೆ ಎಲ್ಲ. ಸೊ ಅದ್ರಲ್ಲೇ ಪಾರ್ಟಿಸಿಪೇಟ್ ಮಾಡ್ತಾ ಮಾಡ್ತಾ ಇಲ್ಲಿ ತನಕ ಬಂದದ್ದು. ಮತ್ತೆ ಫ್ರೆಂಡ್ಸ್ ಎಲ್ಲ ನಂಗೆ ತುಂಬಾ ಮಂದಿ ಫ್ರೆಂಡ್ಸ್. ನೀವು ಹೇಳಿದ ಹಾಗೆ ನಂಗೆ ಒಬ್ಬರಿಬ್ರು ಅಂತಲ್ಲ, ತುಂಬಾ ಮಂದಿ ಫ್ರೆಂಡ್ಸ್ ನಂಗೆ ಆ ಥರ. ಸೊ ರಕ್ಷಣ್ ಅವರ ಜೀವನ ತುಂಬ ಚೆನ್ನಾಗಿ ಅಂತ ಏನು ಇದ್ದಿರಲಿಲ್ಲ ಬಾಲ್ಯದಲ್ಲಿ. ಬಹುಶಃ ಇದ್ದದ್ರಲ್ಲೇ ಖುಷಿ ಪಡ್ತಾ ಇದ್ರಿ ನೀವು. ವಿದ್ಯಾಭ್ಯಾಸ ಕೂಡ ನಿಮಗೆ ಮುಂದುವರಿಸಲಿಕ್ಕೆ ಸಾಧ್ಯ ಆಗಲಿಲ್ಲ. ಬಹುಶಃ ನಿಮ್ಮ ಇಂಟ್ರೆಸ್ಟ್ ಬೇರೆ ಕಡೆ ಇತ್ತು ಅನ್ನೋಂಥದ್ದು ಒಂದು ರೀಸನ್. ಆದರೆ ಕಲಿಸುವಂತಹ ಒಂದು ಪರಿಸ್ಥಿತಿ ಕೂಡ ನಿಮ್ಮ ಮನೆಯಲ್ಲಿ ಇದ್ದಿರಲಿಲ್ಲ, ಅದು ಕೂಡ ಒಪ್ಕೊಳ್ಳೋದು. ನಾನು ಹೇಳಿದಲ್ಲ, ತಂದೆ ಇರಲಿಲ್ಲ ಅಂತ. ಸೊ ಅಮ್ಮ ತುಂಬಾ ಡಿಪ್ರೆಷನ್ ಅಲ್ಲಿ ಇದ್ರು. ಅಂದ್ರೆ ನಾನು ಸಣ್ಣದಿರುವಾಗ ಅವರಿಗೆ ಮಕ್ಕಳನ್ನು ರೆಡಿ ಮಾಡ್ಬೇಕು, ಅವರಿಗೆ ಊಟ ಕೊಡ್ಬೇಕು, ಶಾಲೆಗೆ ಕರ್ಕೊಂಡು ಹೋಗ್ಬೇಕು, ಅದೆಲ್ಲ ಅವರಿಗೆ ಪರಿವೇ ಇರಲಿಲ್ಲ. ಅಂದ್ರೆ ಅವರು ಮಾನಸಿಕವಾಗಿ ತುಂಬಾ ಕುಗ್ಗಿದ್ರು. ಅವರಷ್ಟೇ ಅವ್ರು ಕೂತ್ಕೊಳ್ಳುವಂತದ್ದು. ಅಂದ್ರೆ ನಂಗೆ ನನ್ನನ್ನು ರೆಡಿ ಮಾಡ್ಲಿಕ್ಕೆ ಯಾರು ಕೂಡ ಇರ್ಲಿಲ್ಲ. ನಾನು ಪ್ರೈಮರಿಯಲ್ಲಿ ಇದ್ದೆ, ನಂಗೆ ಊಟ ಕೊಡೋರು ಕೂಡ ಇರ್ಲಿಲ್ಲ. ನನ್ನ ಅಜ್ಜೆ ನಂಗೆಲ್ಲ ಊಟ ಕೊಟ್ಟು, ಕೆಲವೊಮ್ಮೆ ಅವ್ರು ಕೂಡ ಇರ್ತಿರ್ಲಿಲ್ಲ. ಅಂದ್ರೆ ಗದ್ದೆ ಕೆಲ್ಸಕ್ಕೆ ಹೋಗ್ತಾರಲ್ಲ, ಬೇಗ ಹೋಗ್ತಾ ಇದ್ರು. ಹಾಗೆ ನಾನೇ ನನ್ನ ಬಟ್ಟೆನೆಲ್ಲ ನಾನೇ ಹಿಡ್ಕೊಂಡು ಊಟ ಮಾಡಿ ನಾನೇ ಶಾಲೆಗೆ ಹೋಗುವಂತದ್ದು. ಮತ್ತೆ ನಂಗೆ ಅದೇ ಅಂದ್ರೆ ಈಗ ಹೇಳಿದ್ರೆ ಎಂತ ಆಗ್ತದೆ ಅಂತ ಹೇಳಿದ್ರೆ, ಅದು ಸಿಂಪತಿಗೆ ಹೇಳ್ತಾನೆ ಕಾಣ್ಬೇಕು ಇವನು ಅಂತ ಆ ತರ ಆಗ್ತದೆ. ನಿಜವಾಗಿ ಹೇಳ್ಬೇಕು ಅಂತಂದ್ರೆ ನಮ್ಗೆ ಊಟ ಮಾಡ್ಲಿಕ್ಕೆ ಸಹ ನಮ್ಗೆ ಗತಿ ಇರ್ಲಿಲ್ಲ. ನಿಜವಾಗಿ ತುಳುವಲ್ಲಿ ಇದು ಉಪ್ಪುಂಚಿ ಅಂತ ಹೇಳ್ತಾರಲ್ಲ, ನಮ್ಗೆ ಡೈಲಿ ಯಾವಾಗ ಹೇಳಿದ್ರೆ ಉಪ್ಪುಂಚಿ. ನಂಗೆ ಟಿಫಿನ್ಗೆ ಕೂಡ ಉಪ್ಪುಂಚಿ, ಯಾವಾಗ ನೋಡಿದ್ರೆ ಉಪ್ಪುಂಚಿ, ಮಧ್ಯಾಹ್ನ ಕೂಡ ಉಪ್ಪುಂಚಿ. ನಮ್ಮ ಸ್ಟೂಡೆಂಟ್ಸ್ ಎಲ್ಲ, ಫ್ರೆಂಡ್ಸ್ ಎಲ್ಲ ಅವರು ಟಿಫಿನ್ ಅಲ್ಲಿ ಕೆಲವೊಮ್ಮೆ ವೆಜ್ ಪದಾರ್ಥ ಏನಾದ್ರು ತರ್ತಿದ್ರು, ಇಲ್ಲಾಂದ್ರೆ ಬೇರೆ ಬೇರೆ ಪದಾರ್ಥ ಎಲ್ಲ ದಿನಕ್ಕೊಂದು ಪದಾರ್ಥ ತರ್ತಿದ್ರು. ನಂಗೆ ಯಾವಾಗ್ಲೂ ನೋಡಿದ್ರೆ ವೆಜ್.
ನಂಗೆ ಆಸೆ ಆಗ್ತಾ ಇತ್ತು. ನಾನು ಬಂದು ಅಜ್ಜಿ ಹತ್ರ ಹೇಳ್ತಿದ್ದೆ, ದಾದ ದೊಡ್ಡ ಫ್ರೆಂಡ್ಸ್ ನಗ್ಲು ಮಾತ ಬೇತೆ ಬೇತೆ ಕಜು ಪನಪೇರೆ ಎಂಕ್ ಏಪಲ ಉಪ್ಪುಂಚೆ ಅಟ್ಲೀಸ್ಟ್ ಒಂಜಿ ವೆಜ್ ಆನ ಬೇತೆ ದಾದನಲ್ಲ ಎಂಕ್ ಮಂತ್ ಕೋರ್ಲೆ. ಈಗ ವೆಜ್ ನಮ್ಗೆ ಕೆಲವು ಹೋಗುದೇ ಇಲ್ಲ, ನಮ್ಗೆ ಮೀನು ಊಟ ಬೇಕು ಅಂದ್ರೆ ಆ ಲೈಫ್ ಆ ತರ ಇತ್ತು ಅಂತ ನೀವು ಅನ್ಕೊಳ್ಳಿಕ್ಕಿಲ್ಲ. ತಿನ್ನುದಂದ್ರೆ ಎಷ್ಟು ಆಸೆ ಅಂದ್ರೆ ನಮ್ಗೆ, ಕೆಳಗೆ ಒಂದು ಕಡ್ಲೆ ಎಲ್ಲ ಬಿದ್ದಿರ್ತದಲ್ಲ, ಅದನ್ನೆಲ್ಲ ನೋಡಿ ಹೀಗೆ ಮಾಡಿ ನೋಡಿ ಹೀಗೆ ಮಾಡಿ ಈಗ ತಿನ್ನೋದು, ಹೀಗೆ ಅಷ್ಟು ತಿನ್ಲಿಕ್ಕೆ ಆಸೆ. ಆ ಊಟದ ವ್ಯಾಲ್ಯೂ ನಂಗೆ ಈಗ ಕೂಡ ಗೊತ್ತುಂಟು ಯಾವ ತರ ಇತ್ತು ಅಂತ. ಬಟ್ ಈಗ ನೋಡುವಾಗ ರಕ್ಷಣೆ ಈ ತರ, ಅವನಿಗೇನು ಮಾರೆ, ಅವನು ಸಾಂಗ್ಸ್ ಮಾಡ್ತಾನೆ, ಅವನು ಲಿರಿಕ್ಸ್ ಬರೀತಾನೆ, ಅವನಿಗೆ ಒಳ್ಳೆ ಆಫರ್ಸ್ ಇರ್ಬೋದು, ಬಟ್ಟೆ ಒಳ್ಳೆ ಆಗ್ತಾನೆ ಅಂತ. ನಮ್ಮ ಫೀಲ್ಡ್ ಅಲ್ಲಿ ಬಟ್ಟೆ ಖಂಡಿತವಾಗ್ಲಿ ಜನರೆಲ್ಲ ಬಟ್ಟೆ ನೋಡಿ ಅಳಿತಾರೆ. ಸೊ ನಮ್ಮ ಫೀಲ್ಡ್ಗೆ ತಕ್ಕ ನಾವು ಇರ್ಬೇಕಷ್ಟೇ. ಅವಕಾಶ ಕೂಡ ಹಾಗೆ. ನೀವೀಗ ನನ್ನ ಕೇಳಿದ್ರೆ ರಕ್ಷಣ್ ಯಾವ್ದು ನಿಮ್ಮ ನೆಕ್ಸ್ಟ್ ಸಾಂಗ್ ಅಂತ ಹೇಳಿದ್ರೆ ನಂಗೆ ಗೊತ್ತಿಲ್ಲ ನಿಜವಾಗ್ಲು. ನನ್ನ ಅವಕಾಶವನ್ನ ನಾನೇ ಸೃಷ್ಟಿ ಮಾಡುದು, ಕರೆದು ಯಾರು ಕೂಡ ಅವಕಾಶ ಖಂಡಿತವಾಗ್ಲು ಕೊಡೋದಿಲ್ಲ. ಈಗ ನನ್ನ ಹತ್ರ ನೀವು ಯಾವ್ದು ಸಾಂಗ್ ಅಂತ ಹೇಳಿ ನಂಗೆ ಗೊತ್ತಿಲ್ಲ, ಇನ್ನು ನಾನು ರೆಡಿ ಮಾಡ್ಬೇಕಷ್ಟೇ, ಆ ಥರ. ಎಸ್, ನಿಮ್ಮ ಮಾತಿನಲ್ಲಿ ಗೊತ್ತಾಗ್ತಾ ಇದೆ ಎಷ್ಟು ನೋವು ತಿಂದಿದ್ದೀರಿ ಅಂತ. ಅಂದರೆ ನೀವು ಒಂದು ಮಾತು ಹೇಳಿದ್ರಿ, ಅವಕಾಶ ಅಂತ. ಖಂಡಿತ. ಮೊದಲನೇ ಸ್ಟೇಜ್ ಯಾವ್ದಾದ್ರು ವೇದಿಕೆಯನ್ನ ನೆನಪು ಮಾಡ್ಕೊಳ್ಳೋದಾದ್ರೆ ನಿಮ್ಮ ಜೀವನಕ್ಕೆ ತಿರುವು ಕೊಟ್ಟಂತ ವೇದಿಕೆ? ಫಸ್ಟ್ ಸ್ಟೇಜ್ಗೆ ಹೋದದ್ದು ನಾನು ಹೇಳಿದಾಗ ನ್ಯೂ ಇಯರ್ ಅಲ್ಲಿ ಹೋದದ್ದು ನಾನು 2001 ಅಲ್ಲಿ. ಅಲ್ಲಿ ನಾವು ನ್ಯೂ ಇಯರ್ ಮಾಡ್ತಿದ್ವಿ ಆಗಲ್ಲ, ಈ ಅಜ್ಜರ್ ಬೊತ್ತವನ್ ಅಂತ ಹೇಳ್ತಿದ್ರಲ್ಲ. ಆಗ ನಮ್ಮ ಸೀನಿಯರ್ಸ್ ದೊಡ್ಡವರೆಲ್ಲ ನಮ್ಮ ಸರ್ಕಲ್ ಅಲ್ಲಿ ನಮ್ಮ ಟೀಮ್ ಅಲ್ಲಿ ದೊಡ್ಡವರು ಅವತ್ತಿದು ಡಾನ್ಸ್ ಮಾಡಿದ್ರು, ಮಾಮ ಮಾಮ ಮಜಾ ಮಾಡು ಸ್ಟೂಡೆಂಟ್. ಅದಕ್ಕೆ ನಾನು ಮಿಡ್ ಅಲ್ಲಿ ಪಲ್ಟಿ ಹೊಡಿಲಿಕ್ಕೆ, ಜಸ್ಟ್ ಆ ಕಡೆಯಿಂದ ಈ ಕಡೆ ಪಲ್ಟಿ ಹೊಡಿಲಿಕ್ಕೆ ಮಾತ್ರ. ಅದು ನಂದು ಫಸ್ಟ್ ಸ್ಟೇಜ್ ಆಕ್ಚುಲಿ. ಅಲ್ಲಿಂದ ನಾನು ನ್ಯೂ ಇಯರ್ಗೆ ಪ್ರತಿ ವರ್ಷ ಕೂಡ ನಾನು ಪರ್ಫಾರ್ಮ್ ಮಾಡ್ತಿದ್ದೆ. ನಂತರ ನಂಗೆ ಸಿಂಗಿಂಗ್ ಅಲ್ಲಿ ಫಸ್ಟ್ ಪ್ಲೇಸ್ ಅಲ್ಲ, ನಂಗೆ ಪ್ರೈಸ್ ಬಂದದ್ದು 5ನೇ ಕ್ಲಾಸ್ ನಲ್ಲಿ. ಓ ಪಾಂಡುರಂಗ ಪ್ರಭೋ ವಿಠಲ, ಆ ಸಾಂಗಿಗೆ ನಂಗೆ ಸೆಕೆಂಡ್ ಪ್ಲೇಸ್ ಬಂದಿತ್ತು. ಮಾಡ್ರಲ್ಲಿ ಶಬರಿ ಫ್ರೆಂಡ್ಸ್ ಅಂತ ಒಂದು ಟೀಮ್ ಇದೆ, ಅದಕ್ಕೆ ಕೃಷ್ಣಾಷ್ಟಮಿ ಹೊತ್ತು ನಾನು ಅಲ್ಲಿ ಪರ್ಫಾರ್ಮ್ ಮಾಡಿದ್ದು. ನಂಗೆ ನನ್ನ ಯಶವಂತ್ ಮಾವ್ ಅಂತ ಇದ್ದಾರೆ, ಅವರು ಲಿರಿಕ್ಸ್ ನಂಗೆ ಅದು ಸಾಂಗ್ ಬರ್ದು ಕೊಟ್ಟದ್ದು. ಅಲ್ಲಿಂದ ನಾನು ಸಿಂಗಿಂಗ್ ಜರ್ನಿ ನಂದು ಸ್ಟಾರ್ಟ್ ಆಯ್ತು. ಸೊ 2001 ಅಲ್ಲಿ ನಾನು ಫಸ್ಟ್ ಸ್ಟೇಜಿಗೆ ಬಂದದ್ದು. ಸೊ ನಾನು ನಿಮ್ಮ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟೆ, ಇವರು ಸಿಂಗರ್, ಲಿರಿಕ್ಸ್ ಚೆನ್ನಾಗಿ ಬರೀತಾರೆ ಅಂತ. ನೀವು ಏನೆಲ್ಲ ಮಾಡ್ತೀರಾ ಅದನ್ನು ನೀವೇ ಒಮ್ಮೆ ಹೇಳಿ. ಆಕ್ಚುಲಿ ಅದು ಲಿರಿಕ್ಸ್ ಬರೀತೇನೆ, ನಿಮ್ಗೆ ಗೊತ್ತುಂಟು, ಹಾಡ್ತೇನೆ, ತಕ್ಕ ಮಟ್ಟಿಗೆ ಹಾಡ್ತೇನೆ, ಬರೀತೇನೆ. ಹೋಸ್ಟ್ ನಂದು ಪ್ರೊಫೆಷನಲ್ ಅಲ್ಲ ಹೋಸ್ಟ್, ಬಟ್ ನಂಗೆ ಹವ್ಯಾಸ ಅದ್ರಲ್ಲಿ ಒಂದು ಮಾಡ್ಬೇಕು ಅಂತ. ನಂತರ ಡಾನ್ಸ್ ನಂದು ಕ್ಲಾಸ್ ಇತ್ತು, ಡಾನ್ಸ್ ಕ್ಲಾಸ್. ನಾನು ಈಗ ಅಂದ್ರೆ ನಾವು ಸಿಂಗಿಂಗ್ ಹೋಸ್ಟಿಂಗ್ ಎಲ್ಲ ಹೋಗ್ತೇನೆ, ಮುಂಚೆ ಟೈಮ್ ಅಲ್ಲೆಲ್ಲ ಡಾನ್ಸ್ ಪ್ರೋಗ್ರಾಮ್ ಹೆವಿ ಸೀಸನ್ಸ್ ಎಲ್ಲ ಡಾನ್ಸ್ ಮಾಡ್ತಿದ್ದೆ. ರಿಯಾಲಿಟಿ ಶೋ ಅಲ್ಲಿ ಕೂಡ ನಾನು ಡಾನ್ಸ್ ಮಾಡಿದ್ದೆ. ಮೇ ಬಿ ಸ್ಪಂದನ ಟಿವಿ ಅಂತ ಮುಂಚೆ ಟೈಮ್ ಅಲ್ಲಿ ಡಾನ್ಸ್ ಕ ಸೂಪರ್ ಸ್ಟಾರ್ ರಿಯಾಲಿಟಿ ಶೋ ಅಲ್ಲಿ ಫೈನಲ್ ತನಕ ಬಂದಿದ್ದೆ, ನಾನು ಬ್ಯಾಕ್ ಗ್ರೌಂಡ್ ಡಾನ್ಸರ್ ಆಗಿ ಡಾನ್ಸ್ ಮಾಡ್ತಿದ್ದೆ. ನಂತರ ನಾನು ಕಬಡ್ಡಿ ಸ್ಟೇಟ್ ಲೆವೆಲ್ 3 ವರ್ಷ, ನಂತರ ವೇಟ್ ಲಿಫ್ಟಿಂಗ್ ಸ್ಟೇಟ್ ಲೆವೆಲ್ ಕಂಚಿನ ಪದಕ ಬಂದಿತ್ತು ನಂಗೆ ಹೈಸ್ಕೂಲ್ ಅಲ್ಲಿ ಇರುವಾಗ. ನಂತರ ಅದು ಸ್ಪಿಂಟರ್ ಓಡ್ತಿದ್ದೆ, ಅದರಲ್ಲಿ ಒಂದು ಡಿಸ್ಟ್ರಿಕ್ಟ್ ತನಕ ಹೋಗಿದ್ದೆ. ಸ್ಪೋರ್ಟ್ಸ್ ಅಲ್ಲಿ ನಾನು ತುಂಬಾ ಆಕ್ಟಿವ್ ಆಗಿದ್ದೆ. ಕಬಡ್ಡಿ ಅದೇ ಹೇಳಿದೆ ಅಲ್ಲ. ನಂತರ ಬೇರೆ ಡ್ರಾಯಿಂಗ್ ಅಲ್ಲಿ ಅಂತೂ ತುಂಬಾ ಹಿಂದೆ, ನಾನು ಡ್ರಾಯಿಂಗ್ ಅಲ್ಲಿ ವಿಷಯದಲ್ಲಿ ಇಲ್ಲ ನಾನು. ಸೊ ಇದನ್ನೆಲ್ಲ ಮಾಡ್ತೇನೆ ನಾನು. ಸೊ ಇಷ್ಟೆಲ್ಲ ಟ್ಯಾಲೆಂಟ್ ಇಟ್ಕೊಂಡಿದ್ದೀರಲ್ಲ ಸರ್, ಯಾವುದಾದ್ರೂ ಕ್ಷೇತ್ರದಲ್ಲಿ ಸ್ಟಿಕ್ ಆನ್ ಆಗಿದ್ದೀರಿ ಅಂತ ನಿಮ್ಗೆ ಅನ್ನಿಸ್ತಾ ಇದೆ? ಈಗಲಾದ್ರೂ ನಾನೊಂದು ಡಿಸಿಷನ್ ತಗೊಂಡಿದ್ದೇನೆ, ಈ ಕ್ಷೇತ್ರದಲ್ಲೇ ನಾನು ಮುಂದುವರಿಬೇಕು ಅಂತ. 100%. ಈಗ ಅಂತಲ್ಲ, ನಾನು ನನ್ನ ಪ್ರೈಮರಿಯಲ್ಲಿ ಇರುವಾಗ ನಾನು ಪಕ್ಕ ಫೋಕಸ್ ಇದ್ದೆ. ನಾನು ಆದ್ರೆ ಆರ್ಟಿಸ್ಟೇ ಆಗೋದು, ಬೇರೆ ಕೆಲಸ ಮಾಡಲ್ಲ. ನಾನು ಆರ್ಟಿಸ್ಟ್ ಅಲ್ಲೇ, ನನ್ನ ಅನ್ನದ ಬಟ್ಲು ಆರ್ಟಿಸ್ಟ್ ಆಗಿ ಇರ್ಬೇಕು ಅಂತ. ಸೊ ಚಿಕ್ಕಂದಿಂದ ನಂಗೆ ಒಂದು ಫೋಕಸ್ ಇತ್ತು, ನಾನು ಲಿರಿಕ್ಸ್ ಬರಿಬೇಕು, ಇಲ್ಲದ ಹಾಡ್ಬೇಕು, ಇಲ್ಲ ಡಾನ್ಸ್ ಮಾಡ್ಬೇಕು, ಒಂದು ಆಕ್ಟರ್ ಆಗ್ಬೇಕು ಅಂತ. ಈಗ ಕೂಡ ನಾನು ಪಕ್ಕ ಫೋಕಸ್, ನಾನು ಆಕ್ಟರ್ ಆಗಿ ಬದುಕೋದು, ಸಾಯೋದು ಎಲ್ಲ. ಸೊ ಒಂದು ಪ್ರಶ್ನೆ, ನೀವು ಹೇಳಿದ್ರಿ ನಿಮ್ಮ ಮನೆಯಲ್ಲೇ ಪರಿಸ್ಥಿತಿ ಚೆನ್ನಾಗಿರ್ಲಿಲ್ಲ ಅನ್ನುವಂಥದ್ದು, ತಿನ್ಲಿಕ್ಕೂ ಕಷ್ಟ ಆಗ್ತಾ ಇತ್ತು ಅನ್ನೋಂಥದ್ದು. ಆ ಕಷ್ಟದ ನಡುವೆ ಡ್ರಾಮಾದ ಜೀವನ ಎಲ್ರಿಗೂ ಗೊತ್ತಿರ್ತದೆ, ದುಡ್ಡು ಬಂದ್ರೆ ಬಂತು, ಇಲ್ಲಾದ್ರೆ ಇಲ್ಲ. ಆದರೆ ಸಣ್ಣ ಸಣ್ಣ ಆರ್ಟಿಸ್ಟ್ಗಳಿಗೆ ಪೇಮೆಂಟ್ ಇರುತ್ತೋ ಇಲ್ವೋ ಅದು ಗೊತ್ತಿಲ್ಲ. ಆ ಪೇಮೆಂಟ್ ನಮ್ಮನ್ನ ನಿಭಾಯಿಸ್ಲಿಕ್ಕೆ, ನಮ್ಮ ಮನೆಯನ್ನ ನಿಭಾಯಿಸ್ಲಿಕ್ಕೆ ಸಾಧ್ಯ ಆಗ್ತದೋ ಅದೂ ಗೊತ್ತಿಲ್ಲ. ನೀವೊಂದು ಗಂಡು ಮಗನಾಗಿ ನಾನು ಡ್ರಾಮಾ ಜೀವನದಲ್ಲಿ ನಾನು ಬದುಕನ್ನು ಕಂಡುಕೊಳ್ತೇನೆ ಅಂತ ಯಾವ ಧೈರ್ಯದಲ್ಲಿ ಹೋದ್ರು? ಬಟ್ ನನ್ನ ಪ್ರತಿಭೆ ಮೇಲೆ ನನಗೆ ನಂಬಿಕೆ ಇತ್ತು. ನನ್ನ ಪ್ರತಿಭೆ 100% ಒಂದಲ್ಲ ಒಂದು ದಿನ ಖಂಡಿತವಾಗ್ಲೂ ಒಂದು ವೇದಿಕೆ ಸಿಗ್ತದೆ, ನಾನು ಬೆಳಿತೇನೆ ಅಂತ 100% ಇತ್ತು ನನಗೆ. ಆದ ಕಾರಣದಿಂದ ನಾನು ಪಕ್ಕ ಫೋಕಸ್ ಇದ್ದೆ. ಬಟ್ ಅದೇ ನಾನು ಡ್ರಾಮಕ್ಕೆ ಜಾಯ್ನ್ ಆದದ್ದು ಒಂದು 8 years ಬ್ಯಾಕ್, ವಿಧಾತ್ರಿ ಕಲಾವಿದರಿಂದ. ನಾನು ಈಗ ಪ್ರೆಸೆಂಟ್ ಅದೇ ಟೀಮಲ್ಲಿ ವರ್ಕ್ ಮಾಡ್ತಾ ಇದ್ದೇನೆ. ನಂಗೆ ಸ್ಟಾರ್ಟಿಂಗ್ ಅಲ್ಲಿ ಸಿಗ್ತಿರೋದು ಅದು ಖಾಲಿ 300 ರೂಪಾಯಿ ಮಾತ್ರ. ನಂಗೆ ಅವಾಗ 2 wheeler ಕೂಡ ಇರ್ಲಿಲ್ಲ ನನ್ನ ಹತ್ರ. ಅಂದ್ರೆ ಡ್ರಾಮಾ ಆಗುವಾಗೆಲ್ಲ 3 ಗಂಟೆ ಎಲ್ಲ ಆಗ್ತಿತ್ತು, 2.5 ಗಂಟೆ ಎಲ್ಲ ಆಗ್ತಿತ್ತು. ನಾನು ಹೋಗುದು ಹೇಗೆ ತಕೊಡ್ತಾನಕ್ಕೆ ಒಂದು ಫ್ರೆಂಡ್ ನ ಗಾಡಿ ಇತ್ತು, ಟೀಮಲ್ಲಿ ಇದ್ದವರು ನಿಂತಿದ್ರು, ಅವ್ರು ಬಿಡ್ತಿದ್ರು. ನಂತರ ನಂಗೆ 300 ರೂಪಾಯಲ್ಲಿ ನಂಗೆ 150 ರೂಪಾಯಿ ರಿಕ್ಷಾಕ್ಕೆ ಆಗ್ತಾ ಇತ್ತು. ನಂತರ ಉಳಿಯೋದು 150 ರೂಪಾಯಿ ಮಾತ್ರ.
ಸೊ ಬಟ್ ನಂಗೆ ಒಂದು ಫೋಕಸ್ ಇತ್ತು ಆವಾಗಲೇ ನಾನು ಆಲ್ಬಮ್ ಸಾಂಗ್ ಎಲ್ಲ ಸ್ಟಾರ್ಟ್ ಮಾಡಿದ್ದೆ ಜವಾನಿರ್ ಅನ್ನುವಂಥದ್ದೊಂದು. ಅದೇ ಹೇಳ್ತಾರಲ್ಲ ಒಂದು ಸ್ಟ್ರಗಲ್ ಬರಬೇಕು ಅಂತ, ಅಂದ್ರೆ ಕೆಲವೊಂದು ನಾವು ಸ್ಯಾಕ್ರಿಫೈಸ್ ಮಾಡಿದ್ರೆ ಮಾತ್ರ ನಮ್ಗೆ ಒಂದು ಏನಾದ್ರು ಅಚೀವ್ ಮಾಡ್ಲಿಕ್ಕೆ ಆಗೋದು. ಸೊ ಆ ಸ್ಯಾಕ್ರಿಫೈಸ್ ನ ಪಕ್ಕ ಫೋಕಸ್ ಆಗಿದ್ದೆ ನಾನು ಏನಾದ್ರು ಮಾಡ್ಬೇಕು ಅಂತ. ಹಾಗೆ ಕಷ್ಟಪಟ್ಟರೆ ಮಾತ್ರ ಸುಖ ಇರೋದು. ನಿಮ್ಮ ಫಸ್ಟ್ ಪೇಮೆಂಟ್ ಬಗ್ಗೆ ಹೇಳಿದ್ರಿ. ಹೌದು. ಆ ಪೇಮೆಂಟ್ ತಗೊಂಡಾಗ ಹೌದು ನಿಮ್ಮ ಮುಖದಲ್ಲಾದಂತಹ ಖುಷಿ ಮತ್ತೆ ಆ ಪೇಮೆಂಟ್ ಅನ್ನ ಏನು ಮಾಡಿದ್ರಿ? ಉಳಿದ 150 ರೂಪಾಯಿನ ಏನು ಮಾಡಿದ್ರಿ? ಆಗ ನಾನು ಕಾಲೇಜಿಗೆ ಹೋಗ್ತಾ ಇದ್ದೆ. ನಂಗೆ ಪೇಮೆಂಟ್ ಅಂದ್ರೆ ನಂಗೆ ನಾನು ಈಗ ಕೂಡ ನಾನು ಡ್ರಾಮಾಕ್ಕೆ ಪೇಮೆಂಟ್ಗೆ ಹೋಗ್ತಿರೋದು ಖಂಡಿತವಾಗ್ಲಲ್ಲ. ಡ್ರಾಮಾ ನಂಗೆ ಒಂದು ಕ್ರೇಜ್ ಡ್ರಾಮಾದಲ್ಲಿ, ಮತ್ತೊಂದು ಕಲೀಲಿಕ್ಕೆ ತುಂಬಾ ಸಿಗ್ತದೆ. ಒಂದು ಆಕ್ಟರ್ ಆಗ್ಬೇಕಾದ್ರೆ ರಂಗಭೂಮಿ ತುಂಬಾ ಇಂಪಾರ್ಟೆಂಟ್, ನಮ್ಗೆ ತುಂಬಾ ಕಲೀಲಿಕ್ಕೆ ಸಿಗ್ತದೆ. ಅದನ್ನು ನಾವು ಅದರಿಂದ ನಾವು ಮನೆ ಕಟ್ತೇವೆ, ಡ್ರಾಮಾದಿಂದ ಮನೆ ಕಟ್ತೇವೆ, ಇಲ್ಲದ್ರೆ ಮತ್ತೊಂದೇನೋ ಮಾಡ್ತೇವೆ ಅಂತ ಅನ್ಕೊಂಡ್ರೆ ತಪ್ಪು. ನಮ್ಗೆ ಒಂದು ಭಕ್ತಿ ಡ್ರಾಮಾದಲ್ಲಿ ನಮ್ಗೆ ಕಲಿಬೇಕು ಅಂತ ಒಂದು ಆಸೆ. ನಂಗೆ ಅಂದ್ರೆ ಹಣ ಸಿಕ್ಕಿದಾಗಿಂತಲೂ ನಾನು ಜಾಯ್ನ್ ಆದೆಲ್ಲ ನಂಗೆ ಅದೇ ತುಂಬಾ ಖುಷಿ. ನಂಗೆ ಅಂದ್ರೆ ಸಣ್ಣದಿಂದಲಾಗಿ ನಾನು ತುಂಬಾ ಆಸೆ ನಂಗೆ ಈ ಡ್ರಾಮಾ ಟೀಮನ್ನೆಲ್ಲ ನೋಡ್ತಾ, ಈ ಪಡಿಲ್ ಆಗಿರ್ಬೋದು, ಪಡಿಲ್ ಸರ್ ಆಗಿರ್ಬೋದು, ಕಾಪಿಕಾಡ್ ಸರ್, ಇವರ ನೋಡುವಾಗ ನಂಗೆ ಕೂಡ ಹೀಗೆ ಆಗ್ಬೇಕು ಮಾರ ಅಂತ ತುಂಬಾ ಆಸೆ ಇತ್ತು ನಂಗೆ ಡ್ರಾಮಾಗೆ ಸೇರ್ಬೇಕು ಅಂತ. ಅದೇ ನಂಗೆ ನಿಜವಾಗ ನಂಗೆ ಅದೇ ಡ್ರೀಮ್ ಅಂತ ಆಗ್ತಿತ್ತು, ನಾನು ಸೇರಿದಲ್ಲ ಮಾರ ಒಂದು ಪ್ರೊಫೆಷನಲ್ ಟೀಮಿಗೆ ಅಂತ. ಅದೇ ಆಕ್ಚುಲಿ ನಂಗೆ ಖುಷಿ. ಆ 300 ರೂಪಾಯಿಗಿಂತ ಅದೇ ನಂಗೆ ತುಂಬಾ ಖುಷಿಯಾಗಿತ್ತು. ಸೊ ಹಣದ ಮುಖ ನೋಡ್ಲಿಲ್ಲ, ನೋಡ್ತಿದ್ರೆ ನೀವು ಖಂಡಿತವಾಗ್ಲೂ ಈ ಜೀವನ ನಡೆಸ್ತಾ ಇರ್ಲಿಲ್ಲ. ಖಂಡಿತ. ನೋಡಿ, ಈಗ ನಂದು ಸ್ವಂತ ಯೂಟ್ಯೂಬ್ ಚಾನಲ್ ಇದೆ, ಒಂದು 17,500 ಸಬ್ಸ್ಕ್ರೈಬರ್ ಇದ್ದಾರೆ ಈಗ ಕೂಡ. ಬಟ್ ಈಗ ಕೂಡ ನಾನು ಹಣಕ್ಕಂತ ಖಂಡಿತವಾಗ್ಲೂ ನಾನು ಮಾಡ್ತಾ ಇಲ್ಲ ಯಾವ್ದು ಕಂಟೆಂಟ್ ಕೂಡ ಯೂಟ್ಯೂಬ್ ಇಂದ. ನಂಗೆ ನನ್ನ ಪ್ರತಿಭೆಗೆ ಒಂದು ಎಂತಾದ್ರು ಪ್ಲಾಟ್ಫಾರ್ಮ್ ಸಿಗ್ಬೇಕು, ನನ್ನ ಪ್ರತಿಭೆಯನ್ನು ಜನರು ಗುರುತಿಸಬೇಕು. ಈಗ ಹೇಳಿದ್ರೆ ಖಂಡಿತವಾಗಿ ನಂಬಲಿಕ್ಕಿಲ್ಲ. ನಾನು ಮೊನ್ನೆ ಮೊನಿಟೈಸೇಷನ್ ಆನ್ ಮಾಡಿದಷ್ಟೇ, ಒಂದು 3 ತಿಂಗಳ ಆಯ್ತಷ್ಟೇ. ಅಂದ್ರೆ ಫ್ರೆಂಡ್ಸ್ ಎಲ್ಲ ಬೈತಾ ಇದ್ದಾರೆ, ನಿಂಗೆ ಮರಲ ಮಾರೆ ಆನ್ ಮನ್ಪು ಮಾರೆ, ಇದು ಸಬ್ಸ್ಕ್ರೈಬರ್ ಉಂಡು, ಕಮೆಂಟ್ಸ್ ಬರ್ಪುಂಡು, ವ್ಯೂಸ್ ಪೋಪುಂಡು. ಅವರ ಒತ್ತಾಯಕ್ಕೆ ನಾನು ಈಗ ಮೊನ್ನೆ ತಾನು 3-4 ತಿಂಗಳಾಯ್ತು ಅಷ್ಟೇ ಮೊನಿಟೈಸೇಷನ್ ಆನ್ ಮಾಡಿ. ನಂಗೆ ಅದು ಖುಷಿ. ನನ್ನೊಂದು ಪ್ರತಿಭೆಗೆ ನಾನು ಹಣಕ್ಕೆ ಅಂದಿದ್ರೆ ಖಂಡಿತವಾಗ್ಲೂ ನಮ್ಗೆ ಒಂದು ಒಳ್ಳೆ ಹೆಸರು ಮಾಡ್ಲಿಕ್ಕೆ ತುಂಬಾ ಕಷ್ಟ. ಅದ್ರ ಹಿಂದೆ ಹೋದ್ರೆ ಫಸ್ಟ್ ನಮ್ಮ ಹೆಸರು ಮಾಡೋಣ, ನಂತರ ಹಣ. ಹೆಸರು ಬಂದ ತನ್ನಷ್ಟಕ್ಕೆ ಹಣ ಬರ್ತದೆ ಅಂತ ನನ್ನ ಅಭಿಪ್ರಾಯ. ಅದು ಸತ್ಯನಾ? ಆಲ್ಮೋಸ್ಟ್ ಮೇ ಬಿ. ಖಂಡಿತವಾಗ್ಲೂ ಅಂದ್ರೆ ಪ್ರಯತ್ನ, ನಿಯತ್ತಾದ ಪ್ರಯತ್ನ ಬೇಕು ಅಷ್ಟೇ. ರಕ್ಷಣೆ ಮಾಡೋರು ಅವರಿಗೆ ಹಣ ಸಿಕ್ಕಿದ ಅಥವಾ ನಾನೊಬ್ಬ ಕಲಾವಿದ ಅನ್ನುವಂಥ ಖುಷಿ ಸಿಕ್ಕಿದ್ದ ಅಥವಾ ಕಲಾವಿದ ಅನ್ನುವಂಥ ಗೌರವ ಸಿಕ್ಕಿದ್ದ? ಯಾವುದು ಸಿಕ್ಕಿತ್ತು? ಕಲಾವಿದ ಅನ್ನುವಂಥ ಗೌರವ ಸಿಕ್ತು, ಖುಷಿ ಉಂಟು. ಅದು ನಂಗೆ ಮುಖ್ಯವಾದದ್ದು, ಬೇಕಾದ ಅದೆರಡು ಸಿಗ್ತಾ ಇದೆ ಖಂಡಿತವಾಗ್ಲು. ಲೇಟ್ ಆದ್ರೂ ಜನರು ತುಂಬಾ ಗುರುತಿಸ್ತಾರೆ. ಎಲ್ಲ ಕಡೆ ಹೋದ್ರು ರಕ್ಷಣೆ ಮಾಡೋದು, ಪದ್ಯ ಅನ್ಬಾರ್ದೆ, ಖುಷಿ ಆಪುಣ ಮಸ್ತ್ ಅಂತ. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ನಾವು ನಮ್ಮ ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ಮಾಡುದು. ಕೆಲವೊಂದು ಬೇರೆಯವರ ಅಂದ್ರೆ ಬೇರೆ ಬೇರೆ ರೀಸನ್ ಇಂದ ಅವರು ತುಂಬಾ ಬೇಸರದಿಂದ ಇರ್ತಾರೆ ಲೈಫಲ್ಲಿ. ನಮ್ಮ ಸಾಂಗ್ ಕೇಳೋರು ಖುಷಿ ಆಗ್ತಾರೆ, ಹೇಳ್ತಾರೆ ಎಂಗ್ಲಿ ಮಸ್ತ್ ಬೇಜಾರೈತೆ ಇನ್ನು ಸಾಂಗ್ ಏನ ಖುಷಿ ಆಪುಣ ಎಂಗ್ಲಿ ಮನ್ಪ್ಲೆ ಅಂತ. ಯಾವ ರೀತಿ ಅಂದ್ರೆ, ನನ್ನ ಫ್ರೆಂಡ್ ಒಬ್ಳಿದ್ದಾರೆ ಜ್ಯೋತಿ ಅಂತ. ಇದನ್ನ ಎಲ್ಲಿ ಕೂಡ ನಾನು ಹೇಳಿರ್ಲಿಲ್ಲ ಆಕ್ಚುಲಿ. ಅದೇ ನೀವಾಗ ಹೇಳಿದ್ರಿ, ನಾನೊಂದು ಮಿರಾರ್ ಅಂತ ಅನ್ಕೊಂಡು ಹೇಳಿ ಅಂತ. ಅಂದ್ರೆ ಎಲ್ಲ ಕಡೆ ಹೇಳಲಿಕ್ಕೆ ಆಗುದಿಲ್ಲ, ಅದಕ್ಕೋಸ್ಕರ ನಾನು ಇದು ಹೇಳುದು. ಜ್ಯೋತಿಯಿಂದ ನನ್ನ ಫ್ರೆಂಡ್, ಅವಳ ಚಿಕ್ಕಮ್ಮನಿಗೆ ನನ್ನ ಸಾಂಗ್ ಅಂದ್ರೆ ತುಂಬಾ ಇಷ್ಟ, ನಾನಂದ್ರೆ ಅವ್ರಿಗೆ ತುಂಬಾ ಇಷ್ಟ. ಸೊ ಅವರ ಮಗುವಿಗೆ ನನ್ನ ಹೆಸರು ಇಟ್ಟಿದ್ದಾರೆ ರಕ್ಷಣ್ ಅಂತ. ಅವ್ರು ಫೋನ್ ಮಾಡಿ ಹೇಳಿದ್ರು, ಮತ್ತೆ ಅವರ ಗಂಡ ಹತ್ರ ಕೂಡ ಹೇಳಿದಂತೆ ರಕ್ಷಣ್ ಅಂತ ಇಡುವ ಮಗುವಿಗೆ, ನಂಗೆ ತುಂಬಾ ಇಷ್ಟ ಅವರಂದ್ರೆ. ಅವ್ರು ಕೂಡ ಓಕೆ ಅಂತ ಹೇಳಿದ್ರಂತೆ, ಫೋನ್ ಮಾಡಿ ಹೇಳಿದ್ರು ಮಗುವಿಗೆ ಅದೇ ಹೆಸರು ಇಟ್ಟಿದ್ದೇನೆ ಅಂತ. ಅದು ಆಕ್ಚುಲಿ ನಮ್ಗೆ ತುಂಬಾ ಖುಷಿ. ಅದಕ್ಕಿಂತ ಹೆಚ್ಚು ಹೌದು, ಬೇರೆ ಏನ್ ಬೇಕು ಅದೆಲ್ಲ ಸಿಗುವಾಗ ನಮ್ಗೆ ಹಣ ಖಂಡಿತವಾಗ್ಲೂ ಬೇಕು. ನಾನು ಇಲ್ಲ ಅಂತ ಹೇಳುದಿಲ್ಲ, ಹಣ ಮಾಡ್ಬೇಕು, ನಮ್ಗೆ ಕೂಡ ಜವಾಬ್ದಾರಿ ಇದೆ, ಕಮಿಟ್ಮೆಂಟ್ಸ್ ಖಂಡಿತವಾಗ್ಲೂ ಇದೆ. ಅಂದ್ರೆ ಅದ್ರ ಹಿಂದೆ ಹೋಗುವಂತದಲ್ಲ, ನಂಗೆ ಹೆಸರು ಮಾಡ್ಬೇಕು, ಏನಾದ್ರು ಜನರನ್ನ ನನ್ನ ಬೊಕ್ಕಸಕ್ಕೆ ಹಾಕ್ಬೇಕು ಅಂತ ಅದೇ ಇಷ್ಟ. ಅದೆಲ್ಲ ಸಿಗುವಾಗ ಬೇರೆ ಎಂತ ಬೇಕು ಹೇಳಿ? ತುಂಬಾ ಖುಷಿ ಆಗ್ತದೆ, ಗೌರವ ಸಿಗ್ತದೆ ಪ್ರತಿಯೊಂದು ಕಡೆಯಲ್ಲಿ. ನೀವು ಆರ್ಟಿಸ್ಟ್ ಅಲ್ವಾ, ಅದು ತುಂಬಾ ಖುಷಿ ಉಂಟು ನಾನೊಂದು ಕಲಾವಿದ ಆದದಕ್ಕೆ. ರಕ್ಷಣ್ ಮಾಡೋರು ಅವರನ್ನ ಜನ ಮಾತ್ರ ಗುರುತಿಸಿದ್ದಾರೆ, ಚಿತ್ರರಂಗ ಗುರುತಿಸಿಲ್ಲ ಅನ್ನುವಂತ ಒಂದು ಮಾತಿದೆ. ಇಂಡಸ್ಟ್ರಿ ಖಂಡಿತ ರಕ್ಷಣ್ ಮಾಡೋರನ್ನ ಯಾಕೆ ನೋಡ್ತಾ ಇಲ್ಲ ಅನ್ನುವಂತ. ಖಂಡಿತ ಅದು ಅಂದ್ರೆ ನಂಗೆ ಅದ್ರ ಕಡೆಯಿಂದ ಬೇಸರ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಅವಕಾಶಕ್ಕೋಸ್ಕರ ಖಂಡಿತವಾಗ್ಲೂ ಕಾಯುದಿಲ್ಲ. ನಾನು ಹಾಗೆ ಹೇಳಿದೆ ನಿಮ್ಮ ಹತ್ರ, ನನ್ನ ಅವಕಾಶವನ್ನು ನಾನೇ ಸೃಷ್ಟಿ ಮಾಡುದು ಅಂತ. ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಪ್ಲಾಟ್ಫಾರ್ಮ್ ಇದೆ, ನಾವು ಇಂಡಿಪೆಂಡೆಂಟ್ ಆಗಿ ಏನ್ ಬೇಕಾದ್ರೂ ಮಾಡ್ಬೋದು. ಬಟ್ ಅದೇ 8 ವರ್ಷ ಆಯ್ತು, ಜನರು ಪ್ರತಿಯೊಂದು ಕಡೆಯಲ್ಲಿ ಕೂಡ ಸಿನಿಮಾ ಚಿತ್ರರಂಗದ ಕಲಾವಿದರಿಗಿಂತ ನಮ್ಮನ್ನು ಈ ಸೋಷಿಯಲ್ ಮೀಡಿಯಾದ ಕಲಾವಿದರನ್ನು ತುಂಬಾ ಗುರುತಿಸ್ತಾರೆ. ಅಲ್ಲಿ ಎಲ್ಲ ಕಡೆ ಹೋದ್ರು ಪ್ರೀತಿಯಿಂದ ಮಾತಾಡಿಸ್ತಾರೆ. ಈಗ ಪ್ರೋಗ್ರಾಮ್ಗೆ ಬುಕ್ ಆದ್ರೂ ಕೂಡ ನೀವು ಬರ್ಬೇಕು, ನಿಮ್ಮದೇ ಪ್ರೋಗ್ರಾಮ್ ಬೇಕು ಅಂತ ಅದೆಲ್ಲ ಆಗ್ತಾ ಇದೆ. ಇಂಟರ್ವ್ಯೂಸ್ ನೀವು ಮಾಡ್ತಾ ಇದ್ದೀರಾ, ಪ್ರತಿಯೊಂದು ಕೂಡ ಆಗ್ತಾ ಇದೆ. ಬಟ್ ಸಿನಿಮಾದಲ್ಲಿ ಈಗ ಕೂಡ ನೀವು ನನ್ನ ಹತ್ರ ಕೇಳಿ, ಯಾವ್ದು ಸಿನಿಮಾ ನಿಮ್ಮ ಹತ್ರ ಉಂಟು ಅಂತ, ಯಾವ್ದು ಕೂಡ ನನ್ನದು ಸಿನಿಮಾ ಇಲ್ಲ. ಸೇಲದುಗ್ಗಮ್ಮ ಮಾತ್ರ ನನ್ನ ಕೈಯಲ್ಲಿ ಇರೋದು. ಅದಕ್ಕೆ ನಾನು ಅವಕಾಶಕ್ಕೋಸ್ಕರ ಖಂಡಿತವಾಗ್ಲೂ ಕಾಯುದಿಲ್ಲ. ಬಟ್ ತುಂಬಾ ನಾನು ಈ ಮೂಲಕ ಒಂದು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡುವಂತ 2-3 ವ್ಯಕ್ತಿ ಅಂತ ಹೇಳಿದ್ರೆ, ಒಂದು ನಮ್ಮ ಚಾಲಿ ಪೊಲೀಲು ಮತ್ತೆ
ಮಗನ ಮಹೇಶದ ಚಿತ್ರ ನಿರ್ದೇಶಕರು ವೀರೇಂದ್ರ ಶೆಟ್ಟಿ, ಮತ್ತೆ ಗುರುರಾಜ್ ಎಂಬಿ ಮ್ಯೂಸಿಕ್ ಡೈರೆಕ್ಟರ್, ಮತ್ತೊಂದು ಸೂರಜ್ ಮಂಗಳೂರು. ಸಿನಿಮಾದಿಂದ ನಾನು ಏನಾದ್ರೂ ಇನ್ನು ಮುಂದಕ್ಕೆ ಏನಾದ್ರೂ ಸಾಧನೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಕ್ರೆಡಿಟ್ ಎಲ್ಲ ಈ ಮೂವರಿಗೆ ಹೋಗ್ತದೆ. ವೀರೇಂದ್ರ ಶೆಟ್ಟಿ, ಗುರುರಾಜ್ ಎಂಬಿ, ಸೂರಜ್ ಮಂಗಳೂರು. ಅವರು ನನ್ನನ್ನು ಆಕ್ಚುಲಿ ವೀರೇಂದ್ರ ಶೆಟ್ಟಿ ಅವರಿಗೆ ನನ್ನದು ಮುಖತಃ ಪರಿಚಯ ಇಲ್ಲದಿದ್ರು ಕೂಡ ನನ್ನನ್ನು ಗುರುತಿಸಿ ಅವರ ಸಿನಿಮಾದಲ್ಲಿ ಒಂದು ಒಳ್ಳೆ ಒಂದು ಪಾತ್ರವನ್ನು ಕೊಟ್ಟಿದ್ದಾರೆ. ಒಂದು ಸಾಹಿತ್ಯವನ್ನು ಬರೀಲಿಕ್ಕೆ ಚಾನ್ಸ್ ಕೊಟ್ಟರು, ಒಂದು ಆಕ್ಟಿಂಗ್ ಮಾಡ್ಲಿಕ್ಕೆ ಚಾನ್ಸ್ ಕೊಟ್ಟರು, ಸಹ ನಿರ್ದೇಶನ ಪ್ರತಿಯೊಂದು ಕೂಡ ಗೌರವ ಆಗಿರ್ಬೋದು, ಯಾವುದಕ್ಕೂ ಕೊರತೆ ಇಲ್ಲದ ತರ ನನ್ನ ನೋಡ್ಕೊಂಡಿದ್ದಾರೆ. ಈಗ ಸೇಲದುಗ್ಗಮ್ ಅನ್ನುವಂಥ ಸಿನಿಮಾ ಕೂಡ ಮಾಡ್ತಾ ಇದ್ದೇನೆ ಅವರ ಜೊತೆ. ಅದು ಒಂದೇ ಸಿನಿಮಾ ಇರೋದು ನನ್ನ ಹತ್ರ, ಬೇರೆ ಯಾವ್ದು ಕೂಡ ಇಲ್ಲ. ರಕ್ಷಣ್ ಅವರು ತುಂಬಾ ಚೆನ್ನಾಗಿ ಡಾನ್ಸ್ ಮಾಡ್ತಾರೆ, ತುಂಬಾ ಚೆನ್ನಾಗಿ ಹಾಡ್ತಾರೆ. ಅದಕ್ಕಿಂತ ಹೆಚ್ಚಾಗಿ ಸುರಸುಂದರಾಂಗ ಅಂತ ಹೇಳಿದ್ರು ತಪ್ಪಾಗ್ಲಿಕ್ಕಿಲ್ಲ. ಗುಡ್ ಲುಕಿಂಗ್ ಅಂಡ್ ಒಂದು ಹೀರೋಗೆ ಇರಬೇಕಾದಂತ ಎಲ್ಲ ಕ್ವಾಲಿಟಿ ಇದೆ. ಅದ್ಭುತವಾಗಿ ಆಕ್ಟ್ ಮಾಡ್ತಾರೆ. ಸೊ ನ್ಯಾಚುರಲ್ ಆಕ್ಟಿಂಗ್ ಅಂತ ಏನೋ ಒಂದು ದೊಡ್ಡ ಸಾಧನೆ ಮಾಡಿದ ಕಲಾವಿದರು ಕೂಡ ಹೇಳ್ತಾರೆ. ಅಷ್ಟೆಲ್ಲ ಇರುವಾಗ ರಕ್ಷಣ್ ಅವರು ಯಾಕೆ ಇಂಡಸ್ಟ್ರಿಗೆ ಸೂಟ್ ಆಗ್ತಾ ಇಲ್ಲ? ಒಂದೆರಡು ಸಿನಿಮಾಗಳಲ್ಲಿ ಮಾತ್ರ ರಕ್ಷಣ್ ಅವರನ್ನ ನೋಡ್ಬೋದು ಅಂತ ಹೇಳಿದ್ರೆ, ಇಂತಹ ಒಂದು ಅದ್ಭುತವಾದ ಕಲಾವಿದನಿಗೆ ಯಾಕೆ ಅವಕಾಶ ಸಿಗ್ತಾ ಇಲ್ಲ? ಬಡವರ ಮನೆಯಿಂದ ಬಂದಿದ್ದಾರಂತನಾ, ಅಥವಾ ದೊಡ್ಡ ಫಿನಾನ್ಷಿಯಲ್ ಸಪೋರ್ಟ್ ಇಲ್ಲ ಅಂತನಾ, ಅಥವಾ ಬಕೆಟ್ ಹಿಡಿಯಕ್ಕೆ ಬರಲ್ಲ ಅಂತ? ಅದಕ್ಕೆ ಅಲ್ಲ, ನಾ ಬಕೆಟ್ ಹಿಡಿಯೋದಕ್ಕೆ ಇಷ್ಟು ಹೊತ್ತು ನಾವು 8 ವರ್ಷ ಆಯ್ತು ನಾನು ಈ ಫೀಲ್ಡ್ ಅಲ್ಲಿ ಇಲ್ಲೇ ಇದ್ದೆ. ನಾನು ಇನ್ನು ಕೂಡ ನಾನು ಹಾಗೆ ಹೇಳಿದಲ್ಲ, ಅವಕಾಶ ಖಂಡಿತವಾಗ್ಲೂ ಕಾಯ್ದಿಲ್ಲ ಅಂತ. ಮತ್ತೊಂದೇನಪ್ಪ ಅಂತ ಹೇಳಿದ್ರೆ, ಅಂದ್ರೆ ಅವರದೇ ಟೀಮ್ ಇರ್ತದೆ ಸಿನಿಮಾ ರಂಗದ, ಅವರದೇ ಒಂದು ಸಪ್ರೇಟ್ ಟೀಮ್ ಇರ್ತದೆ. ಸೊ ಅವರನ್ನ ಹಾಕೊಂಡು ಮಾಡ್ತಿರ್ತಾರೆ. ಬಟ್ ತೊಂದರೆ ಇಲ್ಲ, ನಾನು ಅವಕಾಶಕ್ಕೆ ಖಂಡಿತವಾಗ್ಲೂ ಕಾಯುದಿಲ್ಲ. ಸಿಕ್ಕುವರೆಗೂ ನನ್ನ ಅವಕಾಶ ನಾನು ಸೃಷ್ಟಿ ಮಾಡಿದೆ ಅಷ್ಟೇ. ಬಟ್ ಒಂದು ಆಶೆ ಇದೆ ಸಿನಿಮಾ ರಂಗದಲ್ಲಿ ಏನಾದ್ರು ಮಾಡ್ಬೇಕು ಅಂತ. ಬಟ್ ಬಕೆಟ್ ಅಂತ 100% ಮುಂಚೆ ಕೂಡ ಹಿಡಿಲಿಲ್ಲ, ಇನ್ನು ಕೂಡ ನನ್ನ ಲೈಫಲ್ಲಿ ಹಿಡಿಯುವುದಿಲ್ಲ. ಯಾಕಂತ ಹೇಳಿ ಅಂದ್ರೆ ಲೇಟ್ ಆಗಿ ಸಿಕ್ಕಂತ ಅವಕಾಶ ಅದು ಪರ್ಮನೆಂಟ್ ಆಗಿ ಇರ್ತದಂತೆ. ಸೊ ಅದಕ್ಕೋಸ್ಕರ ನಾನು ಕಾಯ್ತಿರ್ತೇನೆ. ಇನ್ನೆಷ್ಟು ವರ್ಷ ಕಾಯ್ತೀರಿ? 100%. ಮೋದಿಜಿಗೆ ಟೈಮ್ ಬಂದದ್ದು 60 ವರ್ಷದ ನಂತರ ಅಲ್ವಾ? ಹೋಪ್ ಇಡ್ಲಿಕ್ಕಿಲ್ಲ ಅಷ್ಟೇ. ವೆರಿ ಗುಡ್. ಸೊ ಟೀಮ್ ಅಂತ ಹೇಳಿದ ತಕ್ಷಣ ನಿಮ್ಮದೊಂದು ಟೀಮ್ ಇದೆ, ಯೂತ್ ಮೆಲೋಡೀಸ್. ಎಷ್ಟು ಮಧುರವಾಗಿದೆ ಆ ಟೀಮ್. ಹೌದು, ಖಂಡಿತ ಖುಷಿ. ಅದು ಟೀಮ್ ಅಲ್ಲ, ಅದು ನಂದು ಫ್ಯಾಮಿಲಿ, ಒಂದು ಎಮೋಷನ್ ನಂದು. ನಾನಾಗಿರ್ಬೋದು, ಸಂದೇಶ್ ಆಗಿರ್ಬೋದು, ನಾವು ಸ್ಟಾರ್ಟ್ ಮಾಡೋದು ಒಂದು 8-9 ವರ್ಷ ಆಯ್ತು ಆ ಟೀಮ್ ಸ್ಟಾರ್ಟ್ ಮಾಡಿ. ಅದೇ ನಮ್ಗೆ ನಾನು ಹೇಳಿದಲ್ಲ, ನಮ್ಮ ಅವಕಾಶ ನಾವೇ ಸೃಷ್ಟಿ ಮಾಡ್ಬೇಕು ಅಂತ. ನಾವು ಕೆಲವೊಂದು ಕಡೆ ಹೋಗಿ ನಾವು ಸಿಂಗಿಂಗ್ ಅಲ್ಲಿ ತುಂಬಾ ಆಸೆ ನಮ್ಗೆ. ನಾವೊಂದು ಬ್ರಹ್ಮ ಕಲೋತ್ಸವ ಎಲ್ಲ ಹೋದ್ರೆ ಈಗ ಪದ್ಯವ ನೋಡಿ ಅಂತ ಅಲ್ಲಿ ಹೋಗಿ ನಾವು ಹಾಡುದು. ಕೆಲವೊಂದು ಆರ್ಕೆಸ್ಟ್ರಾ ಹೋದ್ರೆ ನಾವೊಂದು ಹಾಡ್ತೇವೆ. ಕೆಲವೊಂದು ಚಾನ್ಸ್ ಕೊಡ್ತಿದ್ರು, ಕೆಲವೊಂದು ಕೊಡ್ತಿರ್ಲಿಲ್ಲ. ಸೊ ನಂತರ ನಾವ್ ಇಬ್ರು ಕೂಡ ಹಾಡ್ತೇವಲ್ಲ, ನಾವೇ ಯಾಕೆ ಒಂದು ಟೀಮ್ ಕಟ್ಬಾರ್ದು ಅಂತ ನಾನು ಮತ್ತೆ ಸಂದೇಶ ಡಿಸೈಡ್ ಮಾಡಿದ್ವಿ. ಟೀಮ್ ಕಟ್ಟಿದ್ವಿ. ಅದಕ್ಕಿಂತ ಮೊದಲು ನಾವು 300 ರೂಪಾಯಿಗೆ ಪೇಮೆಂಟ್ಗೂ ಹೋಗ್ತಿದ್ವಿ, 200 ರೂಪಾಯಿ ಪೇಮೆಂಟ್ಗೂ ಹೋಗ್ತಿದ್ವಿ, ಆರ್ಕೆಸ್ಟ್ರಾಕ್ಕೆ ಫ್ರೀಗೂ ಹೋಗ್ತಿದ್ವಿ. ಅವಾಗೆಲ್ಲ ನಾವು ಡಿಮಾಂಡ್ ಮಾಡ್ತಿದ್ವಿ, ನಾವು ಇಲ್ಲಿ ತನಕ ಬರ್ತಾನೆ ಇರ್ಲಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆಗಿ ನಂತರ ಇಬ್ರು ಕೂಡ ಟೀಮ್ ಸ್ಟಾರ್ಟ್ ಮಾಡಿದ್ವಿ. ಈಗ ಒಂದು ಒಳ್ಳೆ ಹೆಸರು ಪಡಿತಾ ಇದೆ, ಜನರು ನಮ್ಮದೇ ಟೀಮ್ ಬೇಕು ಅಂತ ಬುಕ್ ಮಾಡ್ತಾರೆ. ಅದು ತುಂಬಾ ಖುಷಿ ಇದೆ ಆ ಟೀಮಿಂದ. ಸೊ ನಿಮ್ಮೊಂದು ಟೀಮ್ ಯೂತ್ ಮೆಲೋಡೀಸ್ ಅನ್ನುವಂಥ ಟೀಮ್. ನೀವು ಸಂದೇಶ್ ನೀರ್ಮಾರ್ಗ, ಎಲ್ಲರಿಗೂ ಗೊತ್ತಿರುವಂತೆ ಅದ್ಭುತವಾದ ಗಾಯಕ, ಎದೆ ತುಂಬಿ ಹಾಡುವೆನ್ನ ಒಂದು ದೊಡ್ಡ ರಿಯಾಲಿಟಿ ಶೋನ ರನ್ನರ್ ಅಪ್. ಹೌದು. ಸೊ ಇಬ್ಬರು ಸಾಮಾನ್ಯವಾಗಿ ಕಟ್ಟಿದಂತಹ ತಂಡ, ಬೆಳೆಸ್ತೀರಾ, ಕಷ್ಟಪಟ್ಟು ದುಡಿತೀರಾ, 200-300 ಪೇಮೆಂಟಿಗೆ ಹೋಗ್ತೀರಾ, ಕಾರ್ಯಕ್ರಮಗಳನ್ನು ಮಾಡ್ತೀರಾ. ಸಂದೇಶ್ ನೀರ್ಮಾರ್ಗ ಅವರು ಕಾರ್ಯಕ್ರಮದಲ್ಲಿ ವಿಜೇತರಾಗ್ತಾರೆ, ಎಲ್ಲರ ಮನಸ್ಸನ್ನು ಗೆಲ್ತಾರೆ, ಇಡೀ ಕರ್ನಾಟಕನೇ ವಾಹ್ ಎಂಥ ಸಿಂಗರ್ ಅಂತ ಹೇಳ್ತಾರೆ. ಅವರು ಮಂಗಳೂರಿಗೆ ಬಂದ ನಂತರ ನಿಮ್ಮ ಟೀಮ್ನ ಶಕ್ತಿ ಬದಲಾಗ್ತದೆ. ಸಂದೇಶ್ ನೀರ್ಮಾರ್ಗ ಅವರ ಹೆಸರಿನಲ್ಲಿ ನಿಮ್ಮ ಶಕ್ತಿ ಇನ್ನೂ ಜಾಸ್ತಿ ಆಗ್ತದೆ. ಸಂದೇಶ್ ನೀರ್ಮಾರ್ಗ ಬೇಕು ಅಂತ ಹೇಳಿದ್ರೆ ಆ ಪೇಮೆಂಟಿನ ಗಾತ್ರ ಕೂಡ ಜಾಸ್ತಿ ಆಗ್ತದೆ. ಇದಕ್ಕೆ ಬರುವಂತಹ ಕಮೆಂಟ್ಗಳೇನಂತ ಹೇಳಿದ್ರೆ, ಮುಂಚೆ ಇಷ್ಟಕ್ಕೆ ಬರ್ತಾ ಇದ್ರು, ಈಗ ಯಾಕೆ ಇಷ್ಟು ಕೊಡಬೇಕು ಅನ್ನೋಂಥದ್ದು. ಇದು ನಿಮ್ಗೆ ಕಷ್ಟ ಆಗ್ತಾ ಇದೆಯಾ ಅಥವಾ ಇಷ್ಟನೇ ಆಗ್ತಾ ಇದೆಯಾ? ಇಲ್ಲ ನೋಡಿ, ಅವನಿಗೆ ಈಗ ಅಂದ್ರೆ ಅವನ ಕಮಿಟ್ಮೆಂಟ್ಸ್ ಖಂಡಿತವಾಗ್ಲೂ ಇರ್ತದೆ. ಕಲೆಗೆ ಬೆಲೆ ಕಟ್ಟುವಂತದಲ್ಲ ಖಂಡಿತವಾಗ್ಲು. ಅಂದ್ರೆ ಅವನು ಹೋದಂತ ಪೊಸಿಷನ್ಗೆ ನಾವು ಖಂಡಿತವಾಗ್ಲೂ ಕೊಡ್ಬೇಕಾದದ್ದೇ. ಯಾಕಂತ ಹೇಳಿದ್ರೆ ಅವನಿಗೆ ಅವನ ಮಾರ್ಕೆಟ್ ಇರೋದು ಸ್ವಲ್ಪ ಸಮಯ ಮಾತ್ರ. ಅಂದ್ರೆ ಆ ಒಂದು ಕಲಾವಿದನ ಒಂದು ಹಣ ಕಟ್ಟುದಂತಲ್ಲ, ಬಟ್ ಆ ಒಂದು ಸಿಗುವಂತ ಒಂದು ಪ್ಲೇಸ್ಮೆಂಟ್ ಅನ್ನು ಖಂಡಿತವಾಗ್ಲೂ ಸಿಗ್ಬೇಕು. ಅದು ತಪ್ಪು ಅಂತ ನಾನು ಖಂಡಿತವಾಗ್ಲೂ ಹೇಳುದಿಲ್ಲ. ಅಂದ್ರೆ ಈಗ ಅವನು ಅಷ್ಟು ಕೇಳ್ತಾನೆ. ನಂತರ ಈಗ ಎದೆ ತುಂಬಿ ಹಾಡುವಿನ ಸೆಕೆಂಡ್ ಸೀಸನ್ ಬರ್ತಾರೆ, ಮತ್ತೆ ಬೇರೆ ಗಾಯಕರು ಬರ್ತಾರೆ, ಹಾಗೆ ಅವನ ಮಾರ್ಕೆಟ್ ಡೌನ್ ಆಗ್ತದೆ. ಆಗ ನಾವು ಡಿಮಾಂಡ್ ಮಾಡ್ಲಿಕ್ಕೆ ಆಗುದಿಲ್ಲ. ಬಟ್ ಅವನು ಇಲ್ಲಿ ಡಿಮಾಂಡ್ 100% ಮಾಡ್ತಾ ಇಲ್ಲ. ನೀವು ಕೊಡ್ಲೇಬೇಕು, ನಾನು ಬರುದಿಲ್ಲ ಅಂತ. ನಾನು ಎಷ್ಟೋ ಪ್ರೋಗ್ರಾಮ್ ಕರೆದಿದ್ದೇನೆ, ಮುಂಚಿನ ಪ್ರೋಗ್ರಾಮ್. ಅವ್ನು ಇಲ್ಲ ಅಂತ ಹೇಳುದಿಲ್ಲ, ಬರ್ತಾನೆ, ಈಗ ಕೂಡ ಬರ್ತಾನೆ. ಪ್ರತಿ ಸಲ ಕರೀಲಿಕ್ಕೆ ಆಗುದಿಲ್ಲ ಅಲ್ಲ, ಅವ್ನು ಬರ್ತಾನೆ ಅಂತ ನಾನು ಕರೀಲಿಕ್ಕೆ ಆಗುದಿಲ್ಲ. ಅವ್ನು ಡಿಮಾಂಡ್ ಮಾಡುದಿಲ್ಲ ಎಲ್ಲಿ ಕೂಡ, ಇಷ್ಟೇ ಕೊಡ್ಬೇಕು ಮಾರಿ, ಇಲ್ಲ ನಾನು ಬರುದಿಲ್ಲ ಅಂತ. ಕೆಲವು ಪ್ರೋಗ್ರಾಮ್ ಈಗ ಬುಕ್ ಆಗಿದೆ, ಇದು ಮುಂಚೆ ಪ್ರೋಗ್ರಾಮ್ ಬರ್ತಾ ಇದ್ದಾನೆ. ಬಟ್ ಅವನು ಇಲ್ಲಿ ಮಾಡೋದಕ್ಕಿಂತ ಪ್ರೋಗ್ರಾಮ್ ಜಾಸ್ತಿ ಆ ಕಡೆನೆ ಮಾಡ್ತಾ ಇದ್ದಾನೆ. ಇಲ್ಲಿ ಸಿಗ್ತಾ ಇಲ್ಲ
ಪ್ರೋಗ್ರಾಮ್ಸ್. ಅದು ಯಾಕಂದ್ರೆ ಗೊತ್ತಿಲ್ಲ, ದೊಡ್ಡ ದೊಡ್ಡ ಶೋಸ್ ಎಲ್ಲ ಆಗ್ತದೆ ಇಲ್ಲಿ, ಬಟ್ ಅವನಿಗೆ ಅಲ್ಲೇ ತುಂಬಾ ಸಿಗ್ತಾ ಇದೆ. ನಾವು ಮಂಗಳೂರಿನವರು ಸರ್, ಬೇರೆ ಕಡೆಯಿಂದ ಎಷ್ಟು ಪೇಮೆಂಟ್ ಕೊಟ್ಟಾದ್ರೂ ನಾವು ಕರೆಸ್ತೇವೆ. ನಮ್ಮಲ್ಲಿರುವಂತ ಸಿಂಗರ್ಸ್ಗೆ ಕೊಡುವಂತ ಹೆಸರು ಲೋಕಲ್ ಸಿಂಗರ್ಸ್. ಸೊ ಚೆನ್ನಾಗಿ ದುಡಿಸ್ತಾರೆ, ಚೆನ್ನಾಗಿ ಪರ್ಫಾರ್ಮ್ ಮಾಡಿಸ್ತಾರೆ, ಬಟ್ ಪೇಮೆಂಟ್ ವಿಚಾರ ಬಂದಾಗ ಮಂಗಳೂರಿನವ್ರನ್ನ ಕೈ ಸ್ವಲ್ಪ ಸಣ್ಣದಿರ್ತದೆ. ತೊಂದ್ರೆ ಇಲ್ಲ, ಬಟ್ ನಾವು ಖಾಲಿ ದುಡ್ಡಿಗೋಸ್ಕರ ಬದುಕುದಲ್ಲ, ದುಡ್ಡು ಬೇಕು ಅಂದ್ರೆ ನಮ್ಗೆ ಪ್ರೋಗ್ರಾಮ್ ಬುಕ್ ಕೆಲವರು ಅಂದ್ರೆ ತುಂಬಾ ಬಡ ಕುಟುಂಬದವರು ಕೂಡ ಫೋನ್ ಮಾಡಿ ಹೇಳ್ತಾರೆ ನಮ್ಗೆ ನಿಮ್ಮದು ಪ್ರೋಗ್ರಾಮ್ ಮಾಡ್ಬೇಕು ಅಂತ ಆಸೆ, ಬಟ್ ಹಾಗೆ ಇಲ್ಲ ನಾವು ಎಷ್ಟು ಕೊಟ್ಟರೆ ಮಾತ್ರ ಬರೋದು ಅಂತ ಖಂಡಿತವಾಗ್ಲೂ ಹೇಳುದಿಲ್ಲ. ಯಾಕಂತ ಹೇಳಿದ್ರೆ ನಾವು ಆ ಸ್ಟೇಜಿನಲ್ಲಿ ಬಂದಂತ ಕಲಾವಿದ್ರು ನಾವು ಮಾಡ್ತೇವೆ. ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ನಮ್ಮ ಫ್ರೆಂಡ್ಸ್ ಆಗಿರ್ಬೋದು, ಅವರಿಗೆಲ್ಲರಿಗೂ ನಾವು ಮಾಡ್ತೇವೆ. ನಾನು ಡಿಮಾಂಡ್ಸ್ ಎಲ್ಲ ಮಾಡೋದಿಲ್ಲ ಖಂಡಿತವಾಗ್ಲು. ಸಂದೇಶ್ ಕೂಡ ಬರ್ತಾನೆ, ಅವನು ಮುಂಚೆ ಹೇಗಿದ್ನೋ ಈಗ ಕೂಡ ಹಾಗೆ ಇದ್ದಾನೆ, ಅವನು ಕಿರೀಟ ಏನು ಮೇಲೆ ಹೋಗಿಲ್ಲ, ಅದೇ ರೀತಿ ಇದ್ದಾನೆ, ಅದು ತುಂಬಾ ಖುಷಿ. ಸಾಕಷ್ಟು ಜನರಿಗೆ ಅರ್ಥ ಆಗಿರುತ್ತಲ್ಲ ಸರ್ ಈಗ. ಖಂಡಿತ. ಮುಂದಕ್ಕೆ ಹೋಗೋಣ. ರಕ್ಷಣೆ ಮಾಡೋರು ಅಂತ ಹೇಳಿದ ತಕ್ಷಣ ಹುಡುಗಿಯರಿಗೆ ಒಂದು ರೀತಿ ಕ್ರೇಜ್ ಅಂತೆ. ಯಾರಿಗೆ? ಹುಡುಗಿಯರಿಗೆ ಎಲ್ಲರ ಫೇವರೇಟ್ ರೀಲ್ಸ್ ಗೆ ತುಂಬಾ ಲೈಕ್ಸ್ ಕೊಡ್ತಾರೆ, ಕೊಟ್ಟ ಮೇಲೆ ಇನ್ನು 4-5 ಸರ್ತಿ ಲೈಕ್ಸ್ ಕೊಡ್ತಾರೆ. ನಂಗೆ ಗೊತ್ತಾಗುದಿಲ್ಲ ಎಲ್ಲಿ ಕೂಡ, ನೀವ್ ಹೇಳುವಾಗ ಖುಷಿ ಆಗ್ತದೆ, ನಂಗೆ ಎಲ್ಲಿ ಸಹ ಗೊತ್ತಾಗುದಿಲ್ಲ. ರಕ್ಷಣೆ ಮಾಡೋರು ನೋಡಿದ್ರೆ ಹೆಂಚು ಮಾರ ಹೀರೋ ಲೆಕ್ಕೊಲ್ಲಾಯ್ತಾ ಅಂತ ಹೇಳ್ತಾರಂತೆ. ಹುಡುಗಿಯರ ಅಭಿಮಾನ ಖುಷಿಯ ಅಥವಾ ಕಷ್ಟನ ಸರ್? ಅಲ್ಲ, ನಂಗೆ ನೀವ್ ಹೇಳುವಾಗ ಹುಡುಗಿಯರದು ಮಾತ್ರ ಅಂತಲ್ಲ, ಹುಡುಗಿಯರದು ಕೂಡ ಬರ್ತದೆ ನಂಗೆ. ನಂಗೆ ಅಂದ್ರೆ ಅನಿಸ್ಲಿಲ್ಲ ನಂಗೆ ಹುಡುಗಿಯರು ಮಾತ್ರ ಲೈಕ್ ಮಾಡೋದು. ಇಲ್ಲ, ನಂಗೆ ಅಂದ್ರೆ ಸೋಷಿಯಲ್ ಮೀಡಿಯಾದಲ್ಲಿ ಹುಡುಗರದು ಕೂಡ ಮೆಸೇಜ್ ಬರ್ತದೆ, ಎಲ್ರಿಗೂ ಕೂಡ ಬರ್ತದೆ, ಅದು ಖುಷಿ ನಂಗೆ ತುಂಬಾ. ಅಂದ್ರೆ ನಾನು ಅವರಿಗೆ ಮಾತ್ರ ಅಂತ ಸಾಂಗ್ಸ್ ಅಲ್ಲ, ಎಲ್ರಿಗೂ ಕೂಡ ನಂದು ಅಂದ್ರೆ ನಮ್ಮ ಜನರನ್ನು ರಂಜಿಸ್ಬೇಕು, ಪ್ರತಿಭೆಯನ್ನು ತೋರಿಸ್ಬೇಕು ಅಂತ ಎಲ್ರು ತುಂಬಾ ಪ್ರೀತಿ ಕೊಡ್ತಾರೆ, ಅದು ಖುಷಿ ಆಗ್ತದೆ. ನೀವು ಹೇಳುವಾಗ ನಂಗೆ ಖುಷಿ ಆಗ್ತದೆ, ಹುಡುಗಿಯರು ಕೂಡ ಲೈಕ್ ಮಾಡ್ತಾರಲ್ಲ ಅಂತ. ಲೈಕ್ ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಮನಸ್ಸಿಗೆ ಆದಷ್ಟು ಬೇಗ ಅರ್ಥ ಆಗುತ್ತೆ ಅದೆಲ್ಲ. ಒಳ್ಳೆ ವಿಷಯ. ಸೊ ರಕ್ಷಣ್ ಮಾಡೋರು ಅವರನ್ನ ಆಕ್ಟರ್ ಆಗಿ ನೋಡ್ಲಿಕ್ಕೆ ತುಂಬಾ ಜನ ಇಷ್ಟಪಡ್ತಾರೆ, ಅದೊಂದು ವರ್ಗನೇ ಇದೆ. ಆ ಟ್ಯಾಲೆಂಟ್ಗೆ ಒಂದು ದೊಡ್ಡ ಸ್ಟೇಜ್ ಸಿಗ್ಬೇಕು ಅನ್ನೋಂಥದ್ದು. ಅದ್ರ ಬಗ್ಗೆ ಮಾತಾಡೋಣ, ಒಂದು ವಿರಾಮ ತಗೊಂಬರೋಣ. ಶೋರ್. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ರಕ್ಷಣ್ ಮಾಡೂರು ಅವರ ಬಳಿ ಇನ್ನಷ್ಟು ಪ್ರಶ್ನೆಗಳು ಕೇಳೋದು, ಇದನ್ನ ಕೇಳ್ತಾನೆ ಒಂದು ವಿರಾಮದ ನಂತರ. ವಿರಾಮದ ಬಳಿಕ ಮತ್ತೊಮ್ಮೆ ಅಂತರಾಳ, ಇದು ಆಂತರ್ಯದ ನೋವಿನ ಕಥೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನನ್ನ ಜೊತೆ ಅದ್ಭುತವಾದ ಕಲಾವಿದರಿದ್ದಾರೆ, ಅದಕ್ಕಿಂತ ಹೆಚ್ಚಾಗಿ ಅದ್ಭುತವಾದ ಮನಸ್ಸಿರುವಂತಹ ವ್ಯಕ್ತಿ, ಅವರನ್ನು ಮಾತಾಡ್ಸೋಣ. ಎಸ್, ತುಂಬ ಕೇರಿಂಗ್ ಅಂತೆ ರಕ್ಷಣೆ ಮಾಡೋರು, ಅವರು ಎಲ್ರಿಗೂ ಸಪೋರ್ಟ್ ಮಾಡ್ತಾರಂತೆ. ಈ ಹೊಟ್ಟೆ ಕಿಚ್ಚು ಅನ್ನೋಂಥದ್ದು ಸ್ವಲ್ಪನೂ ಬರುವುದಿಲ್ವಾ ನಿಮಗೆ? ಅದು ನಂಗೆ ಗೊತ್ತಿಲ್ಲ, ನಮ್ಮೊಟ್ಟಿಗೆ ಇರುವವರು ಹೇಳ್ಬೇಕು ಹೊಟ್ಟೆ ಕಿಚ್ಚು ಇದೆಯಾ ಇಲ್ವಾ ಅಂತ. ಅಲ್ಲ, ಯಾಕೆ ಹೊಟ್ಟೆ ಕಿಚ್ಚು ಹೇಳಿ ಅಂತೆ. ಅಂದ್ರೆ ನಮ್ಮ ಒಟ್ಟಿಗೆ ಅವರು ಕೂಡ ಬೆಳಿಬೇಕು, ನಾವು ಕೂಡ ಬೆಳಿಬೇಕು, ಅದ್ರ ನಮ್ಗೆಂತ ಲಾಸ್ ಇಲ್ಲ ಅಲ್ಲ. ಹೊಟ್ಟೆ ಕಿಚ್ಚು ಪಟ್ರೆ, ಈಗ ನಿಮ್ಮ ಮೇಲೆ ನಾನು ಹೊಟ್ಟೆ ಕಿಚ್ಚು ಪಟ್ರೆ ನೀವೆಂತ ಹೇಳ್ತೀರ, ಅವ್ನು ದೊಡ್ಡ ಹೊಟ್ಟೆ ಕಿಚ್ಚು ಮಾರೆ, ನನ್ನ ಹೆಸರು ಹಾಳಾಯ್ತು ಅಲ್ಲಿ. ನಿಮ್ಗೆ ಸಪೋರ್ಟ್ ಮಾಡಿದೆ ನಾವು, ನೀವಾಗ ಏನ್ ಹೇಳ್ತೀರಾ, ರಕ್ಷಣೆ ಒಳ್ಳೆ ಮಾರೆ ಸಪೋರ್ಟ್ ಮಾಡಿದೆ ಮಾರೆ, ಪ್ಲಸ್ ಯಾವ್ದು ನಮ್ಗೆ ಅದೇ ಅಲ್ವಾ. ಬಟ್ ಅದನ್ನು ಯಾರು ಕೂಡ ತಿಳ್ಕೊಳ್ಳೋದಿಲ್ಲ. ನಾವು ಸಪೋರ್ಟ್ ಮಾಡಿದ್ರೆ ನಂತರ ನಮ್ಗೆ ಬ್ಯಾಕಲ್ಲಿ ಚೂರು ಇಟ್ಟು ಹೋಗ್ತಾರೆ, ಎಂತ ಮಾಡ್ಲಿಕ್ಕೆ ಆಗ್ತದೆ. ಬಟ್ ನಾನು ಇನ್ನು ಕೂಡ ನಿಲ್ಸುದಿಲ್ಲ, ಯಾಕಂತ ಹೇಳಿದ್ರೆ ಗೊತ್ತುಂಟು ಕಲಾವಿದ್ರೆ ತುಂಬಾ ಆಸೆ ಇರ್ತದೆ ಒಂದು ಬೆಳಿಬೇಕು ಅಂತ. ನಮ್ಮ ಕೈಲಿ ಆದಷ್ಟು ಸಪೋರ್ಟ್ 100% ನಾವು ಮಾಡ್ತೇವೆ. ನಮ್ಮ ಆಲ್ಬಮ್ ಸಾಂಗ್ ಅಲ್ಲಿ ಆಗಿರ್ಬೋದು, ನಮ್ ಜೊತೆ ಇದ್ದವರನ್ನು ಇಲ್ಲದವರನ್ನು ಎಲ್ಲ ಹಾಕ್ತೇವೆ ನಾವು. ನೀವು ನೋಡಿದ್ರೆ ನಿಮ್ಗೆ ಗೊತ್ತಾಗ್ಬೋದು. ಅಲ್ಲ, ಹೊಟ್ಟೆ ಕಿಚ್ಚು ಪಡೋರು ಬೇಕು, ಯಾಕಂತ ಹೇಳಿದ್ರೆ ಅವರಿದ್ರೆ ಕೂಡ ನಮ್ಗೆ ಎಕ್ಸ್ಟ್ರಾ ಎನರ್ಜಿ ಬರ್ತದೆ. ಖಂಡಿತವಾಗಲು ನಾವು ಇಲ್ಲಿ ತನಕ ಇದ್ದೇವಂತ ಕಾರಣ ಒಂದು ನಮ್ಮ ಪ್ರೀತಿ ಮಾಡೋ ಜನರು ಕೂಡ, ಮತ್ತೆ ಹೊಟ್ಟೆ ಕಿಚ್ಚು ಪಡೋರು ಕೂಡ. ಸೊ ರಕ್ಷಣೆ ಮಾಡೋರು ಅವರೇ, ಸೊ ತುಳು ಆರ್ಟಿಸ್ಟ್, ಎಲ್ಲರೂ ಕಲಾವಿದರು, ಆದರೆ ತುಳುನ ತುಂಬ ಚೆನ್ನಾಗಿ ಮಾತಾಡ್ತಾರೆ. ಕನ್ನಡ ಮಾತಾಡ್ಲಿಕ್ಕೆ ಅವ್ರಿಗೆ ಕಷ್ಟ ಆಗುತ್ತೆ. ನೀವು ಅಷ್ಟು ಚೆನ್ನಾಗಿ ಕನ್ನಡ ಮಾತಾಡ್ತೀರಾ, ಯಾಕೆ ನೀವು ಕನ್ನಡ ಇಂಡಸ್ಟ್ರಿಯಲ್ಲಿ ಟ್ರೈ ಮಾಡ್ತಾ ಇಲ್ಲ? ನಿಮ್ಗೆ ತಮಾಷೆ ಗೊತ್ತುಂಟಾ, ನಾನು ಗಾಡಿಯಲ್ಲಿ ಬರುವಾಗ ಕುಟುಂಬದ ದೈವಕ್ಕೆ ದೇವರಿಗೆಲ್ಲ ಕೈ ಮುಗಿಕೊಂಡು ಬರುದು, ನಾನು ಒಂದ್ ಎಡ್ಡ ಪಾತಿರ್ಲಕ್ಕ ಒನ್ಪ್ಲೆ ದೇವರ ಅಂತ. ಅಂದ್ರೆ ನಾವಿಲ್ಲಿ ಮಾತಾಡೋದು ತುಳು ಅಲ್ಲ, ಕನ್ನಡ ಮಾತಾಡೋದು ನಾವು ಶಾಲೆಯಲ್ಲಿ ಮಾತ್ರ. ಇಲ್ಲಿ ನಾವು ಓಡಾಡೋ ಜನರೆಲ್ಲ ನಾವೆಲ್ಲ ತುಳುವೇ ಮಾತಾಡೋದು. ಅಂದ್ರೆ ಕನ್ನಡದಲ್ಲಿ ಹಿಡಿತ ಸ್ವಲ್ಪ ಸ್ವಲ್ಪ ಕಡಿಮೆ. ಈಗ ಕೈ ಮುಗ್ದ ಕಾರಣದಿಂದ ಸ್ವಲ್ಪ ಫ್ಲೋ ಅಲ್ಲಿ ಹೋಗ್ತಾ ಉಂಟು ಅಷ್ಟೇ. ಕನ್ನಡ ಇಂಡಸ್ಟ್ರಿ ಮೇಲೆ ಆಸೆ ಇಲ್ವಾ? ಖಂಡಿತ ಕನ್ನಡ ಅಂತಲ್ಲ, ಯಾವ ಭಾಷೆಯಲ್ಲಿ ಕೂಡ ಮಾಡ್ಲಿಕ್ಕೆ ತುಂಬಾ ಇಷ್ಟ. ನಮ್ಮ ಪ್ರತಿಭೆ ಅಂದ್ರೆ ತುಂಬಾ ವೈಡ್ ಆಗಿ ಹೋದ್ರೆ ನಮ್ಗೆ ಕೂಡ ಖುಷಿ ಅಲ್ವಾ. ಪ್ಯಾನ್ ಇಂಡಿಯಾ ಮೂವಿ ಅದು ನೀವ್ ಹೇಳ್ಬೇಕು. ಫ್ಯಾನ್ ಆದ್ರೆ ಫ್ಯಾನ್, ಟೇಬಲ್ ಫ್ಯಾನ್ ಆದ್ರೆ ಟೇಬಲ್ ಫ್ಯಾನ್. ಎಸ್, ಸೊ ನೀವು
ಆ್ಯಕ್ಟಿಂಗ್ ಅನ್ನುವಂಥ ಒಂದು ವಿಷಯಕ್ಕೆ ಬಂದಾಗ ಸೊ ನಿಮ್ಮ ನ್ಯಾಚುರಲ್ ಆ್ಯಕ್ಟಿಂಗ್ ಮತ್ತು ನಿಮ್ಮ ಟೈಮಿಂಗ್ ಸೆನ್ಸ್ ಆಫ್ ಹ್ಯೂಮರ್ ಇದೆಲ್ಲವೂ ಕೂಡ ಎಲ್ಲರೂ ಮೆಚ್ಚಿಕೊಂಡಿರುವಂಥದ್ದು. ಅದರಲ್ಲೂ ಒಂದು ಹಾಡಿನಲ್ಲಿ ಕಿವಿ ಮಾತ್ರ ಇಂಪಾಗ್ತಾ ಇಲ್ಲ, ನಮ್ಮ ಮನಸ್ಸು ಕೂಡ ನಗುತ್ತಾ ಇದೆ ಅನ್ನುವಂತಹ ಒಂದು ಕಂಟೆಂಟ್ ನೀವು ತರ್ತೀರ ಎಲ್ಲ ಸಾಂಗ್ಸ್ನಲ್ಲೂ. ಲಿರಿಕ್ಸನ್ನು ಇಷ್ಟು ಚೆನ್ನಾಗಿ ಬರೀತೀರಲ್ಲ ಸರ್, ಎಷ್ಟು ಸಿನಿಮಾಗಳಿಗೆ ಬರೆದಿದ್ದೀರಾ? ಅದೇ ನಾನು ಹೇಳಿದೆ, ನೀವು ಕೇಳಿದ್ರಲ್ಲ ಆಗ ನೆಕ್ಸ್ಟ್ ಯಾವ್ದು ಮಾಡ್ತಿದ್ರ ಅಂತ. ಗೊತ್ತಿಲ್ಲ, ಇನ್ನು ನಾನು ಮಾಡ್ಬೇಕಷ್ಟೇ. ಯಾವ್ದು ಕೂಡ ಇಲ್ಲ ಸಿನಿಮಾ, ಒಂದೇ ಇರೋದು ಸೇಲದುಗ್ಗ ಮಾತ್ರ, ಅದೇ ಬೇರೆ ಯಾವ್ದು ಸಿನಿಮಾ ಇಲ್ಲ. ಹಾಗಾದ್ರೆ ಕೇವಲ ರೀಲ್ಸಿಗೆ ಮಾತ್ರ ನಿಮ್ಮ ಲಿರಿಕ್ಸ್ ಅಷ್ಟೇ. ನಾನು ಹೇಳಿದಲ್ಲ, ನಮ್ಮ ಅವಕಾಶ ನಾವೇ ಸೃಷ್ಟಿ ಮಾಡೋದು ಅಷ್ಟೇ. ನೋಡಿ ಜನರಿಗೆ ಅವನಿಗೆ ಏನು ಮಾರ, ಅವನಿಗೆ ತುಂಬಾ ಅವಕಾಶ ಇರ್ಬೋದು, ಸಾಂಗ್ಸ್ ಎಲ್ಲ ವೈರಲ್ ಆಗ್ತಾ ಉಂಟು ಅವನು ಅಂತ. ಇಲ್ಲ, ಯಾರು ಕೂಡ ಕರೆಯುವುದಿಲ್ಲ, ಎಂತ ಸಹ ಇಲ್ಲ, ಒಂದೊಂದು ಅವಕಾಶ ಇಲ್ಲ ಕೈಯಲ್ಲಿ. ಖಾಲಿ ಒಂದು ಸೇಲದುಗ್ಗಮ್ಮ, ಅದು ಹೇಳಲಿಕ್ಕೆ ಒಂದು ಮಾತ್ರ, ಅದು ಯಾವುದು ಕೂಡ ಬರ್ಲಿಲ್ಲ. ಅದು ರಿಲೀಸ್ ಆದ ನಂತರ ಅದು ಇಲ್ಲ, ನಂತರ ಗೊತ್ತಿಲ್ಲ ಯಾವ ರೇಂಜಿಗೆ ಹೋಗ್ತದೆ ಅಂತ. ಬಟ್ ಇಲ್ಲಿ ಅಂದ್ರೆ ಕೆಲವೊಂದು ಜನರು ತುಂಬಾ ನನ್ನ ಹೆಸರು ಇಲ್ಲದೆ ಬರ್ತದೆ ಅಂತ ಹೇಳಿದ್ರೆ ಅದನ್ನು ಅಳಿಸಕ್ಕೆ ನೋಡ್ತಾರೆ, ನನ್ನ ಮುಖ ಇಲ್ಲದ್ರೆ ಬರ್ತದೆ ಅಂತ ಹೇಳಿದ್ರೆ ಅದನ್ನು ಅಳಿಸಕ್ಕೆ ನೋಡ್ತಾರೆ. ತುಂಬಾ ಬೇಸರ ಆಗ್ತದೆ ಅದೆಲ್ಲ. ನಂಗೆ ಯಾಕೆ ಆತರ ಮಾಡ್ತಾರೆ ಅಂತ ಗೊತ್ತಿಲ್ಲ. ನಾನು ಝೀರೋ ಬ್ಯಾಗ್ನಿಂದ ಬರೋದು, ತುಂಬಾ ಕಷ್ಟಪಟ್ಟು ಮಾಡ್ತಾ ಇದ್ದೇನೆ ಇಷ್ಟು ವರ್ಷ, ಯಾಕೆ ಆ ಜಲಸಿಂದ ಗೊತ್ತಾಗುದಿಲ್ಲ ನಂಗೆ. ಲಾಸ್ಟ್ ಟೈಮ್ ನಂದು ಯೂಟ್ಯೂಬ್ ಚಾನಲ್ ನಲ್ಲಿ ಹೆಸರು ಬೇಡ ಇಂಟರ್ವ್ಯೂಗೆ ಕೂತಿದ್ದೆ ನಾನು. ಇಂಟರ್ವ್ಯೂ ಎಲ್ಲ ಆಯ್ತು, ಬಂದೆ. ಕಮೆಂಟ್ ಸೆಕ್ಷನ್, ನಂಗೆ ಕಮೆಂಟ್ಸ್ ಎಲ್ಲ ನೋಡಿ ತುಂಬಾ ಇಷ್ಟ. ಕಮೆಂಟ್ಸ್ ನೋಡಿದೆ, ನನ್ನ ಹೆಸರಲ್ಲಿ ಒಂದೇ ಒಂದು ಕಮೆಂಟ್ ಇಲ್ಲ, ತುಂಬಾ ಕಮೆಂಟ್ಸ್, ಒಂದು ಹೆಸರು ಕೂಡ ಇಲ್ಲ. ನಾನು ಯೋಚನೆ ಮಾಡಿದೆ, ಯಾಕೆ ಒಂದು ಕಮೆಂಟ್ ಕೂಡ ನನ್ನ ಹೆಸರಲ್ಲಿ ಇಲ್ಲ. ಅದಕ್ಕಿಂತ ಮೊದಲು ನನ್ನದೊಂದು ಸಣ್ಣ ಒಂದು ಹಾಡು, ಒಂದು 10 ಸೆಕೆಂಡಿನ ಹಾಡು ಅವರ ಯೂಟ್ಯೂಬ್ ಚಾನಲ್ ಹಾಕಿದ್ರು. ಆವಾಗ ನೋಡಿ ತುಂಬಾ ಕಮೆಂಟ್ಸ್ ನನ್ನ ಹೆಸರಲ್ಲಿ ಇತ್ತು. ಇವತ್ತು ಖುದ್ದು ನಾನೇ ಕುತ್ಕೊಂಡಿದ್ದೇನೆ 1 ಗಂಟೆ, ಯಾಕೆ ನಂದಿಲ್ಲ, ಅರ್ಧ ಗಂಟೆ ಕುತ್ಕೊಂಡಿದ್ದೆ, ಯಾಕೆ ಇಲ್ಲ ಅಂತ. ಓಕೆ ಇರ್ಲಿ ಅಂತ ಬಿಟ್ಟೆ. ನಂತರ ನನ್ನ ಫ್ರೆಂಡ್ಸ್ ಸಿಕ್ಕಿದ್ರು, 3-4 ಜನ ಸಿಕ್ಕಿದ್ರು. ಈ ಮೂರ ನೈಟ್ ಕುಲ್ದಿತ್ತ ಮಾರೆ, ಎಂಗ್ಲು ಕಮೆಂಟ್ ಮಾಡಿ ಮಾರ ನಿಕ್ ದಾದಂತ ಪಾಡಿಯರು ಹೀಗೆ ಹಾಕಿದ್ದಿ ಮಾರೆ ಕಮೆಂಟ್ಸ್. ಹೌದಾ, 1 ನಿಮಿಷ ಚೆಕ್ ಮಾಡ್ತೇನೆ. 4 ಮಂದಿ ಸಿಕ್ಕಿದ್ರು, 4 ಮಂದಿ ಕಮೆಂಟ್ಸ್ ಕೂಡ ಹುಡುಕ್ತೇನೆ, ಒಂದು ಕಮೆಂಟ್ ಕೂಡ ಇಲ್ಲ ಅದರಲ್ಲಿ. ಕನ್ಫರ್ಮ್ ಆಯ್ತು. ಈಗಂದ್ರೆ ಯೂಟ್ಯೂಬ್ ಅಲ್ಲಿ ಒಂದು ಆಪ್ಷನ್ ಉಂಟಂತೆ, ಅಂದ್ರೆ ಅಂದ್ರೆ ಬೇಡದ ಕಮೆಂಟ್ಸ್ ಎಲ್ಲ ತೆಗೆದು ಬೇಕಿದ್ದನ್ನು ಮಾತ್ರ ನಾವು ಪಬ್ಲಿಷ್ ಮಾಡುದು, ಆತರ. ನನ್ನ ಹೆಸರಲ್ಲಿ ಒಂದು ಕೂಡ ಇಲ್ಲ. ಯಾಕೆ ನಾನು ಆಯ್ತು, ನಂಗೆ ಮತ್ತೆ ಅವರಿಗೆ ಪರ್ಸನಲ್ ಎಂತ ಕೂಡ ಇಲ್ಲ, ಬಟ್ ಯಾಕೆ ಆತರ ತುಂಬಾ ನನ್ನ ಹೆಸರಲ್ಲಿ ಅದು ಕಾಣ್ತದೆ ಹೇಳಿದ್ರೆ ಅದನ್ನ ಅಳ್ಸಕ್ಕೆ ನೋಡ್ತಾರೆ, ಮುಖ ಇಲ್ಲದೆ ಬರೋದ ಅಳ್ಸಕ್ಕೆ ನೋಡ್ತಾರೆ. ಅದೆಲ್ಲ ತುಂಬಾ ಬೇಸರ ಆಗ್ತದೆ. ಯಾಕೆಂದ್ರೆ ಅಂದ್ರೆ ಪರ್ಸನಲ್ ನಂಗೆ ಮತ್ತೆ ಅವರಿಗೆ ಯಾವ್ದು ಕೂಡ ವಾರ ಕೂಡ ಆಗಿಲ್ಲ, ಮಾತು ಕೂಡ ಆಗಿಲ್ಲ, ಬಟ್ ಈ ತರ ನೋಡಿ ಅದೆಲ್ಲ ವಿಚಾರ. ಅಂತದೇನ್ ಮಾಡಿದ್ದೀರಾ? ಅದೆಲ್ಲ ಗೊತ್ತಿಲ್ಲ ನಂಗೆ, ಅದು ವಾಸ್ತವ. ಬಟ್ ಅದಕ್ಕೆಲ್ಲ ತಲೆ ಕೊಡ್ಲಿಕ್ಕೆ ಹೋಗುದಿಲ್ಲ ನಾನು, ಕೇಳಲಿಕ್ಕೆ ಕೂಡ ಹೋಗುದಿಲ್ಲ. ನಮ್ಮ ಹೆಸರು ಬರ್ತದೆ ಅಂತ ಇದ್ರೆ ಅದಕ್ಕೆ ಒಂದು ದಿನ ಖಂಡಿತವಾಗ್ಲೂ ಬರ್ತದೆ 100% ಆ ಟೈಮ್ ಬರುತ್ತೆ ಅಂತ ನನ್ನ ನಂಬಿಕೆ. ಒಬ್ಬ ಗಂಡು ಮಗನಾಗಿ ಕುಟುಂಬದ ಜವಾಬ್ದಾರಿ ಇರುತ್ತೆ, ಅದನ್ನು ನಿಭಾಯಿಸಬೇಕು ಒಂದು ಕಡೆ. ಆದರೆ ಇನ್ನೊಂದು ಕಡೆ ನಮ್ಮ ಜೀವನ ಅಂತ ಇರ್ತದೆ. ಖುಷಿಯಾಗಿ ನಾವು ಯಾವುದ್ರಲ್ಲಾದ್ರೂ ಉಸಿರಾಡ್ತೇವೆ ಅಂತ ಹೇಳಿದರೆ ಅದು ನಾವು ಯಾವ ಫೀಲ್ಡನ್ನು ಚೂಸ್ ಮಾಡಿರ್ತೇವೆ ಆ ಕ್ಷೇತ್ರ. ಸೊ ಈಗ ನಿಮ್ಮ ಹೊಟ್ಟೆ ಬಟ್ಟೆ ಅಥವಾ ನಿಮ್ಮ ಒಂದು ಕ್ರೀಮಿಗೂ ಏನು ಮಾಡ್ಕೋತಾ ಇದ್ದೀರಾ? ಸದ್ಯಕ್ಕೆ ನಾನು ಇವೆಂಟ್ ಎಲ್ಲ ಮ್ಯಾನೇಜ್ಮೆಂಟ್ ಮಾಡ್ತಾ ಇದ್ದೇನೆ. ಈ ಡೆಕೋರ್ ಆಗಿರ್ಬೋದು, ಸೌಂಡ್ಸ್, ಲೈಟ್ಸ್, ಇವೆಂಟ್ಸ್ ಮಾಡ್ತಾ ಇದ್ದೇನೆ. ಆರ್ಕೆಸ್ಟ್ರಾ ಟೀಮ್ ಇದೆ ನಂದು. ಸೊ ಸಿಂಗಿಂಗ್, ಡ್ರಾಮಾದೆಲ್ಲ ಸಿಗ್ತದೆ ಸಣ್ಣ ಸಣ್ಣದ್ದು. ಸೊ ಅದರಿಂದ ನನ್ನ ಜೀವನ ಆರ್ಕೆಸ್ಟ್ರಾ ಆಗಿರ್ಬೋದು, ಹೋಸ್ಟಿಂಗ್ ಆಗಿರ್ಬೋದು, ಇವೆಂಟ್ ಅಲ್ಲಿ ಬಂದಂತ ಹಣ ಆಗಿರ್ಬೋದು. ಸೊ ಅಂದ್ರೆ ಕಲೆಯ ದಾರಿಯಲ್ಲೇ ನಾನು ಹೋಗ್ತಾ ಇದ್ದೆ. ನಂಗೆ ಸಣ್ಣದಿಂದ ಫೋಕಸ್ ಅಂದ್ರೆ ನಂಗೆ ಆಫೀಸಲ್ಲೆಲ್ಲ ಕೂತ್ಕೊಂಡು ವರ್ಕ್ ಮಾಡ್ಲಿಕ್ಕೆ ಆಗುದಿಲ್ಲ. ಸೊ ಮಗನ ಮೇಷ ಸಿನಿಮಾಕ್ಕೆ ನಾನು ಒಂದು ಬಜಾಜ್ ಅಲ್ಲಿ ವರ್ಕ್ ಮಾಡ್ತಿದ್ದೆ ನಾನು ಆಕ್ಚುಲಿ ಇದಕ್ಕೆ ಮೊದಲು. ಅದ್ರಲ್ಲಿ ಸ್ಯಾಲ್ರಿ ಕೂಡ ಇತ್ತು ನನಗೆ. ಸೊ ಒಂದು ಒಳ್ಳೆ ಅವಕಾಶ ಬಂತಲ್ಲ ಅಂತ ಹೇಳಿ ಅದನ್ನು ಕೂಡ ಡ್ರಾಪ್ ಮಾಡಿದ್ದೆ. ಸೊ ಈಗ ಸದ್ಯಕ್ಕೆ ನನ್ನ ಹೊಟ್ಟೆಗೆ ಬಟ್ಟೆಗೆ ಎಲ್ಲ ಇವೆಂಟ್ ಆಗಿರ್ಬೋದು, ಆರ್ಕೆಸ್ಟ್ರಾ ಆಗಿರ್ಬೋದು, ಹೋಸ್ಟಿಂಗ್ ಆಗಿರ್ಬೋದು, ಇದ್ರಲ್ಲಿ ಏನಾದ್ರು ಮಾಡ್ಬೇಕು ಅಂತ ನಂಗೊಂದು ಆಸೆ. ಕಲಾ ಮತ್ತೆ ಕೈ ಬಿಟ್ಟಿಲ್ಲ, ಖಂಡಿತ ಬಿಡುದಿಲ್ಲ, ನಂಗೊಂದು ನಂಬಿಕೆ ಇದೆ. ಯಾಕಂತ ಹೇಳಿದ್ರೆ ಫಸ್ಟ್ ನಾನು ಸಾಂಗ್ಸ್ ಮಾಡುವಾಗ ನಂಗೋಸ್ಕರ ಮಾಡಿದ್ದೆ. ಈಗ ಜನರು ಕೇಳ್ತಾರೆ ಪರ್ಸನಲ್ ಆಗಿ ಮೆಸೇಜ್ ಮಾಡಿ, ಎಂತ ಮಾರ ಸಾಂಗ್ಸ್ ಬಿಡುದಿಲ್ವಾ ಅಂತ. ಮತ್ತೆ ನಂತರ ಅದು ನಾನು ಹೇಳಿದೆ ಅಲ್ಲ, ಹೊರಗಡೆ ಹೋಗುವಾಗ ರಕ್ಷಣತೆ, ಆ ಒಂದು ಪ್ರೀತಿ ಉಂಟಲ್ಲ, ಅದು ಸಿಗುವಾಗ ಇವರಿಗೋಸ್ಕರ ಆದ್ರೂ ನಾನು ಏನಾದ್ರು ಆಗ್ಬೇಕು ಮಾರೆ. ತುಂಬಾ ಕಮೆಂಟ್ಸ್ ಅಲ್ಲಿ ಹಾಕ್ತಾರೆ ಕೆಲವರು, ನೆಕ್ಸ್ಟ್ ನೀವೊಂದು ದೊಡ್ಡ ಸ್ಟಾರ್ ಆಗ್ಬೇಕು, ನೀವು ಹಾಕ್ತೀರಿ 100%, ನಮ್ಗೆ ಗೊತ್ತುಂಟು, ನಿಮ್ಗೋಸ್ಕರ ಕಾಯ್ತೇವೆ ನಾವು, ಆ ತರ ಎಲ್ಲ ಹೇಳುವಾಗ ನಂಗೋಸ್ಕರ ಅಲ್ಲದಿದ್ರು ಅವ್ರಿಗೋಸ್ಕರ ಆದ್ರೂ ನಾವು ಒಂದು ದಿನ ಏನಾದ್ರು ಅಚೀವ್ ಮಾಡ್ಬೇಕು ಅಂತ ಅನ್ಸ್ತದೆ. ಹಾಗೆ ಜೀವನ ಯಾವ ರೀತಿ ನಮ್ಮನ್ನು ತಗೊಂಡು ಹೋಗ್ತದೆ ಅಂತ ಹೇಳಿದ್ರೆ ನಮ್ಮ ಬಡತನವನ್ನು ಹೊರಗಡೆ ತೋರಿಸ್ಲಿಕ್ಕೂ ಆಗುದಿಲ್ಲ. ಅಲ್ಲ, ತೋರಿಸಿದೆ ಎಂತ ಪ್ರಯೋಜನ ಉಂಟು ಹೇಳಿ? ಸಪೋರ್ಟ್ ಮಾಡ್ತಾರೆ ಯಾರಾದ್ರು ಒಂದು ಕುಮಾರ ಇಲ್ಲ, ಅದು ನಂಗೆ ಕೂಡ ನಾನು ಸ್ವಲ್ಪ ಸ್ವಾಭಿಮಾನ ಜನ ನಾನು.
ಅಂದ್ರೆ ನಂಗೆ ಸ್ವಲ್ಪ ಕೈಯೆಲ್ಲ ಹೀಗೆ ಮಾಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ಮತ್ತೆ ಹೇಳಿ ಎಂತ ಪ್ರಯೋಜನ ಉಂಟು ಹೇಳಿ? ಈಗ ನೀವು ಕೇಳ್ತಾ ಇದ್ದೀರಿಂದ ನಾನು ಹೇಳದಷ್ಟೇ. ನಾನ್ ಕೇಳ್ತೇನೆ, ಎಲ್ಲರಲ್ಲೂ ಕೇಳ್ತೇನೆ. ಹೌದಾ? ಅಷ್ಟೇ. ಕಲಾವಿದ ಶ್ರೀಮಂತ ಅಂತೆ, ಕಲೆಯಲ್ಲಿ ಖಂಡಿತ ಮಾತ್ರ, ಖಂಡಿತ ಹೊಟ್ಟೆಪಾಡಿನಲ್ಲಿ ಅಲ್ಲ. ಹೌದು. ಆದ್ರೆ ಈಗ ರಕ್ಷಣ್ ಅವರನ್ನು ನೋಡಿದ ತಕ್ಷಣ, ನೀವು ಹೇಳಿದ ಹಾಗೆ ವಾವ್ ಏನಪ್ಪಾ ಒಳ್ಳೆ ಬ್ರ್ಯಾಂಡೆಡ್ ಡ್ರೆಸ್ ಹಾಕ್ತಾರೆ, ಇದು ಬ್ರ್ಯಾಂಡೆಡ್ ಅಲ್ಲ, ಇದಕ್ಕೆ ಸ್ಟೈಲಿಶ್ ಆಗಿ 600 ಕೊಟ್ಟಿದ್ದೇನೆ ಅಷ್ಟೇ. ಸ್ಟೈಲಿಶ್ ಆಗಿ ಕಾಣಿಸ್ಕೊಳ್ತಾರೆ, ವಾಶ್ ಇರ್ಬೋದಲ್ವಾ ಅನ್ನುವಂಥದ್ದೊಂದು ಇರುತ್ತೆ. ಆದರೆ ನಿಮ್ಮ ಹತ್ತಿರದವರು ನೋಡಿದವರು ಇಲ್ಲಡಿಂಚೊಂಡು ಮರೆ ಜಾಲಿ ಮಲ್ಪೇತ ಅಂತ ಹೇಳುವವರು ಇದ್ದಾರೆ. ಸೊ ನಿಮ್ಮ ಜೀವನ ಹೇಗಿದೆ ಅಂತ ನೀವು ಹೇಳಿ ಸರ್. ಅಲ್ಲ, ನಾನು ರೆಂಟಿಗೆ ಇರೋದು ಈಗ ಸದ್ಯಕ್ಕೆ. ಬಟ್ ನಂಗೆ ಇಷ್ಟ ಆದ ಬಟ್ಟೆ ಆಗಿರ್ಬೋದು, ಶೂಸ್ ಆಗಿರ್ಬೋದು, ಅದನ್ನೆಲ್ಲ ಕಟ್ಟಿಕೊಂಡು ಅಂದ್ರೆ ಈಗ ಇಟ್ಕೊಂಡು ಯಾಕೆ ಜೀವನ ಮಾಡ್ಬೇಕು? ನಮ್ಗೆ ಇಷ್ಟ ಆದ ನಾವು ತಗೊಳ್ಬೇಕಲ್ಲ. ನಾವು ಬದುಕುದೇ ನಮ್ಗೆ ಇಷ್ಟಪಟ್ಟದನ್ನ ತೆಗೊಳ್ಲಿಕ್ಕೆ, ಅನುಭವಿಸ್ಲಿಕ್ಕೆ ಅಲ್ವಾ? ಸೊ ಅದನ್ನೆಲ್ಲ ಬಿಟ್ಟು ಯಾಕೆ ನಾವು ಜೀವನ ಮಾಡ್ಬೇಕು? ಅದರೊಂದಿಗೆ ಜೀವನ ಹೋಗ್ತಾ ಇದೆ. ಸದ್ಯಕ್ಕೆ ರೆಂಟಲ್ಲಿ ಇದ್ದೇನೆ ನಾನು ಈಗ. ನಾನು ಮತ್ತೆ ನನ್ನ ತಂಗಿ ಮತ್ತೆ ನನ್ನ ತಾಯಿ 3 ಜನ ಇದ್ದೇವೆ. ಅಜ್ಜಿ ಇದ್ರು, ರೀಸೆಂಟ್ ಆಗಿ ತೀರ್ಕೊಂಡು ಹೋದ್ರು ಅವರು 2 years ಇಂದ. ತುಂಬಾ ದೊಡ್ಡ ಲಾಸ್. ಇನ್ ಕೇಸ್ ಒಂದು ಟೈಮ್ ಮಿಷಿನ್ ಅಂತ ಇದ್ರೆ ನನ್ನ ಅಜ್ಜಿಯನ್ನು ರಿಟರ್ನ್ ಬಂದು ನಾನು ಅದನ್ನ ಅಳಿಸಿ ಬದುಕೋ ತರ ಮಾಡ್ತಿದ್ದೇನೆ. ಅದರ ಬಗ್ಗೆ ಮಾತಾಡೋಣ. ಸೊ ರಕ್ಷಣ್ ಅವರ ಜೀವನದಲ್ಲಿ ಇಷ್ಟೆಲ್ಲ ಘಟನೆ ಆಗಿದೆ ಅಲ್ವಾ ಸರ್? ಸೊ ಎಲ್ಲವೂ ನಿಮಗೆ ಪಾಠ ಕಲಿಸಿರುತ್ತೆ, ಒಂದು ಪಾಠ. ನಿಮ್ಮ ಬಗ್ಗೆ ನಿಮಗೆ ಗೊತ್ತಿಲ್ಲದೆ ಆದಂತಹ ಗಾಸಿಪ್ಗಳು, ರಕ್ಷಣ್ ಹೀಗೆ ಅಂತ ಅಲ್ಲದನ್ನ ಏನಾದ್ರೂ ಹೇಳಿರುವಂಥದ್ದು, ಸೃಷ್ಟಿಸಿರುವಂಥದ್ದು ಏನಾದ್ರು? ಅಂದ್ರೆ ನಂಗೆ ಕೆಲವರು ಹೇಳ್ತಾರೆ ನಿಮಗೆ ತುಂಬಾ ಆಟಿಟ್ಯೂಡ್ ಅಂತೆ ಅವನಿಗೆ ಅಂತ. ತುಂಬಾ ನನ್ನ ಮುಖ ಅಂದ್ರೆ ಕೋಪದಾಗೆ ಕಾಣ್ತದಂತೆ, ಆಟಿಟ್ಯೂಡ್ ಆಗಿ ಕಾಣಿಸ್ತದಂತೆ. ಅದು ನಂಗೆ ಅಂದ್ರೆ ಗಾಸಿಪ್, ಅದು ಮೇನ್. ನಂಗೆ ಆಟಿಟ್ಯೂಡ್ ಯಾಕೆ ತೋರಿಸ್ಬೇಕು? ನಾವ್ ಎಂತ ಮಾಡಿದ್ದೇವೆ ಆಟಿಟ್ಯೂಡ್ ತೋರಿಸ್ಲಿಕ್ಕೆ ಅಲ್ವಾ? ಮತ್ತದೇನಪ್ಪ ಅಂತ ಹೇಳಿದ್ರೆ, ನಮ್ಮನ್ನು ಇಲ್ಲಿ ತನಕ ರಕ್ಷಣೆ ಮಾಡ್ರು ನೀವೀಗ ಕರೆದು ಇಲ್ಲಿ ಸಂದರ್ಶನ ಮಾಡ್ತಿದ್ದೀರಿ ಅಂತ ಅನ್ಕೊಂಡ್ರೆ ಅದಕ್ಕೆ ಮುಖ್ಯ ಕಾರಣ ನನ್ನ ಪ್ರಯತ್ನ ಮತ್ತೆ ನನ್ನ ಜನರ ಆಶೀರ್ವಾದದ ಭಿಕ್ಷೆ. ಅದು ಮಾತ್ರ ರೀಸನ್. ನಾನು ಅವರ ಹತ್ರ ಆಟಿಟ್ಯೂಡ್ ತೋರಿಸಿದ್ರೆ ನಂಗೆ ಎಂತ ಪ್ಲಸ್ ಉಂಟು ಹೇಳಿ? ಅದು ಕೂಡ ಮಂಗಳೂರಲ್ಲಿ ನಾವು ಆಟಿಟ್ಯೂಡ್ ತೋರಿಸಿದ್ರೆ ಆಗ್ತದ? ನಾನೀಗ ಅದೊಂದು ಒರಿಯರ್ ಅಸಲ್ ನಾಟಕದಲ್ಲಿ ಒಂದು ಡೈಲಾಗ್ ಉಂಟು, ಏನೊಂದು ಕಂಬ ಸಮೇತ ಅದಕ್ಕೆ ನಮಸ್ಕಾರ ಹಾಕುವೆ ಅಂತ. ಹಾಗೆ ಒಂದು ಕಂಬ ಸಿಕ್ಕಿದ ಕೂಡ ನಮಸ್ಕಾರ ಹೊಡಿತೇನೆ ನಾನು. ಹಾಗೆ ಈಗ ಹಾಗೆ ಆಗಿದೆ ಪರಿಸ್ಥಿತಿ. ಅಂತವ್ರಿಗೆ ಆಟಿಟ್ಯೂಡ್ ಅಂತ ಹೇಳೋ ನಂಗೆ ಬೇಸರ ಆಗ್ತದೆ. ಯಾಕೆ ಅಂತ ಈ ಕಮೆಂಟ್ ನೀವು ನೋಡ್ಬೋದು. ನಂಗೆ ಕಮೆಂಟ್ ಆಗಿದವ್ರಿಗೆ ಕೂಡ ನಾನು ಪ್ರತಿಯೊಬ್ಬರಿಗೂ ಕೂಡ ರಿಪ್ಲೈ ಆದಷ್ಟು ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಪರ್ಸನಲ್ ಮೆಸೇಜ್ ಬಂದ್ರೆ ಕೂಡ ನಾನು ರಿಪ್ಲೈ ಮಾಡ್ಲಿಕ್ಕೆ ಟ್ರೈ ಮಾಡ್ತೇನೆ. ಬರ್ಡೇ ಹೊತ್ತು ತುಂಬಾ ವಿಶ್ ಬರ್ತದೆ, ಆದ್ರೆ ಕೂಡ ನಾನು ಅದನ್ನು ಕಾಪಿ ಪೇಸ್ಟ್ ಮಾಡಿದೆ ವಾಯ್ಸ್ ನೋಟ್ ಅಲ್ಲಿ ಥ್ಯಾಂಕ್ ಯು ಸೋ ಮಚ್ ಅಂತ. ಅಂದ್ರೆ ಬೇಸರ ಆಗ್ಬಾರ್ದು ಅಂತ. ನಂಗೆ ನನ್ನ ಜನರನ್ನು ಕಳ್ಕೊಳ್ಳಿಕ್ಕೆ ಇಷ್ಟ ಇಲ್ಲ. ನಂಗೆ ಸಪೋರ್ಟ್ ಮಾಡಿದ ಅವರಲ್ವಾ, ಆತರ. ಅದೊಂದು ಮೇನ್ ಆಟಿಟ್ಯೂಡ್ ಅಂತ ಹೇಳ್ತಾರೆ. ನಾನು ಸೀರಿಯಸ್ ಆಗಿರ್ತಾರೆ ಮುಖ ಇಲ್ಲಿ ಹೀಗೆ ಹಾಗೆ ಕಾಣ್ಬೇಕು. ಎಸ್. ಸೊ ನಿಮ್ಮ ಜೀವನದ ಮುಖ್ಯವಾದ ಘಟ್ಟಕ್ಕೆ ಬರ್ತೇನೆ ನಾನು. ತುಂಬಾ ಇಂಪಾರ್ಟೆಂಟ್ ವ್ಯಕ್ತಿ ನಿಮ್ಮ ಜೀವನದಲ್ಲಿ, ನಿಮಗೆ ಜೀವ ಅಂತ ಜೀವ, ಇವರೇ ನನಗೆ ಎಲ್ಲ ಅನ್ನುವಂಥ ವ್ಯಕ್ತಿ ಯಾರು ಅಂತ ನಿಮ್ಮ ಬಾಯಲ್ಲಿ? ನನ್ನ ತಾಯಿ ಮತ್ತೆ ನನ್ನ ತಂಗಿ. ಅಜ್ಜಿ ಇದ್ರು. ಅದಕ್ಕೂ ಮೀರಿದಂತಹ ಒಂದು ಸಂಬಂಧ, ಅಜ್ಜಿ ಮೊಮ್ಮಗನ ಸಂಬಂಧ. ಹೌದು. ಒಂದು ಮಾತಿತ್ತಲ್ಲ, ಒಂದು ತುಳುವಲ್ಲಿ ಮಾತಿತ್ತು, ಅಜ್ಜಿ ಸಾಂಕೇನ ಪುಳ್ಳಿ ಬೊಜ್ಜಗ್ಲ ಪೂಜೆ ಅಂತ. ಅದು ನಾನು ಸುಳ್ಳು ಅಂತ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನನ್ನ ಅಜ್ಜಿಯ ಬೊಜ್ಜಕ್ಕೆ ಆದದ್ದು ನಾನು ಮಾತ್ರ. ನನ್ನ ಅಜ್ಜಿ ಸಾಯುವಂತ ಕಾಲದಲ್ಲಿ ಅವರು ಹೇಳ್ತಾ ಇದ್ರು, ಈಗ ನಾನು ತುಂಬಾ ಖುಷಿಯಲ್ಲಿದ್ದೇನೆ, ನನ್ನ ಮೊಮ್ಮಗನ ಜೊತೆ ಖುಷಿಯಲ್ಲಿದ್ದೇನೆ ಅಂತ ಹೇಳ್ತಾ ಇದ್ರು ಅವರು. ಅವ್ರ ಆಸೆ ಕೂಡ ಆಗಿತ್ತು, ಅಂದ್ರೆ ನಾನೇ ಅವರನ್ನು ನೋಡ್ಕೊಳ್ಬೇಕು ಅಂತ. ಅದು ನಂಗೆ ತುಂಬಾ ಖುಷಿ ಉಂಟು. ಹಾಗೆ ಅಜ್ಜಿ ಜೊತೆ ಕಳೆದಂತಹ ಒಳ್ಳೆ ಮೆಮೊರೀಸನ್ನು ನೆನಪು ಮಾಡ್ಕೊಳ್ಳೋದು. ಯಾಕಂತ ಹೇಳಿದ್ರೆ ನಿಮ್ಮ ತುಂಬ ಹತ್ತಿರದವರು ಹೇಳಿದಂಥ ಮಾತು, ಅಜ್ಜಿ ಅಂತ ಹೇಳಿದ್ರೆ ಆಯಿತು, ನೀವು ಎಲ್ಲಾದರೂ ಕಾರ್ಯಕ್ರಮ ಹೋಗಿ ಬರೋವರೆಗೂ ಅಜ್ಜಿ ಕಾಯ್ತಾ ಕೂತ್ಕೊಳ್ತಾ ಇದ್ರಂತೆ. ಸೊ ತುಂಬ ಹಚ್ಕೊಂಡಿದ್ರು. ಅವ್ರ ಬಗ್ಗೆ ಹೇಳಿ ಸರ್. ನಾನೊಂದು ಸಿಟ್ಔಟ್ಗೆ ಹೋದ್ರು ಕೂಡ ಅವರು ಕೂಗ್ತಾ ಇದ್ರು. ಅಂದ್ರೆ ರಾತ್ರಿ ಎಲ್ಲ ನಾನು ಸಿಟ್ಔಟ್ಗೆ ಹೋದ್ರು ಕೂಡ ಕೂಗ್ತಾ ಇದ್ರು, ಪೋಚಿ ಒಡಲಲ ಪೋಚಿ ಅಂತ. ಅವ್ರದ್ದೊಂದು ವಿಡಿಯೋ ಕೂಡ ಹೇಗಿದೆ, ನಂದು ಪರಬು ಅಂತ ಒಂದು ಸಾಂಗ್ ರಿಲೀಸ್ ಆಯ್ತು ನೋಡಿ. ಅವಾಗ ಬೈಟ್ಸ್ ತೆಗ್ದಿದ್ದೆ. ಅಂದ್ರೆ ನನ್ನ ಅಜ್ಜಿ ಅಲ್ಲ ಪರಬು ಅಂತ, ಅವ್ರದ್ದು ಬೈಟ್ಸ್ ತೆಗ್ದಿದ್ದೆ. ಅವರು ಮಾತಾಡಿದ್ರು, ಎನ್ನ ಪುಳ್ಳಿನ ಪದ್ಯ ಬರೋದುಂಡು ಪರಬು ತೋಲೆ ಮಾತಾರಲ್ಲ ಅಂತ. ಅದು ಈಗ ಕೂಡ ಅದರಲ್ಲಿ ಇದೆ. ನಂಗೆ ತಾಯಿಗಿಂತ ನನ್ನ ತುಂಬಾ ನೋಡ್ಕೊಂಡಿದ್ದೆ ನನ್ನ ಅಜ್ಜಿ. ತುಂಬಾ ಕಷ್ಟ ಆಯ್ತು ಅವರು ಇಲ್ಲದೆ ಬದುಕಲಿಕ್ಕೆ. ತುಂಬಾ ಕಷ್ಟ ಆಗ್ತುಂಟು ನಂಗೆ. ಒಂದು 2 ವರ್ಷ ಆಯ್ತು ಅವ್ರು ತೀರ್ಕೊಂಡು. ಮಗನ ಮಹೇಶ ಲೊಕೇಶನ್ ನಾವು ನೋಡ್ಲಿಕ್ಕೆ ಹೋಗುವಾಗ ಅವರು ತೀರ್ಕೊಂಡ್ರು. ತುಂಬಾ ಮಿಸ್ ಮಾಡ್ತಿದ್ದೇನೆ ಅವರನ್ನು ಈ ಸಂದರ್ಭದಲ್ಲಿ. ನಾನು ನನ್ನ ಕಣ್ಣಂತ ಹೇಳ್ಬೋದು ಅವರು. ಮೊಮ್ಮಗ ಸಿಟ್ಔಟ್ಗೆ ಹೋದ್ರು, ಕೇಳ್ಕೊಂಡು ಬರ್ತಾ ಇದ್ದ ಅವರು. ಈಗ ನಿಮ್ಮಿಂದ ತುಂಬ ದೂರ ಹೋಗಿದ್ದಾರೆ. ಅಜ್ಜಿ ಹತ್ರ ನೀವು ಮಾತಾಡೋದಾದ್ರೆ ಏನು ಹೇಳ್ಬೇಕು ಈ ಟೈಮಲ್ಲಿ?
ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಡ್ತಾ ಇದ್ರು. ಈಗ ಯಾಕಂದ್ರೆ ಅಮ್ಮ ನನ್ನ ಅಪ್ಪ ಬಿಟ್ಟು ಹೋಗಿದ್ರಲ್ಲ, ಅಂದ್ರೆ ಅವರಿಗೆ ಒಂದು ಅವರ ಮಗಳೊಂದು ಒಳ್ಳೆ ಪ್ಲೇಸ್ಮೆಂಟ್ ಅಲ್ಲಿ ನಿಲ್ಬೇಕು, ನನ್ನ ತಂಗಿಯನ್ನು ನೋಡ್ಕೊಳ್ಬೇಕು ಅಂತ. ಸಾರಿ, ಯಾರು ಕೂಡ ಇರ್ಲಿಲ್ಲ ನೋಡ್ಕೊಳ್ಲಿಕ್ಕೆ, ನನ್ನನ್ನಾಗಿರ್ಬೋದು, ತಂಗಿಯನ್ನಾಗಿರ್ಬೋದು, ಅಮ್ಮನನ್ನಾಗಿರ್ಬೋದು. ಸೊ ಅವರೊಂದು ಡ್ರೀಮ್, ಅವನೊಂದು ಆಸೆ ಇತ್ತು. ಎನ್ನೊಂಜಿ ಎನ್ನ ಆಸೆ ದಾದಪ್ಪ ಅಂದ್ ಬಂದಾಗ ಅಮ್ಮಲ್ನ ಮೆಗ್ದಿಲ್ನ ಒಂಜಿ ತೂಡ್ ಎಡ್ಡೆಡ್ ನಿಕ್ಲೊಂಜಿ ಎಡ್ಡೆ ಪ್ಲೇಸ್ಮೆಂಟ್ ನಿಕ್ಲೊಂಜಿ ಎಡ್ಡೆಡ್ ಬದುಕೊಡು, ನಿಕ್ಲೊಟ್ಟಿಗೆ ಏನ್ ಸೈಪುನಟ್ಟಲ್ಲಿ ಏನ್ ಒಪ್ಪೋಡು ಅಂತ ಅವ್ರದ್ದೊಂದೇ ಆಸೆ ಇದ್ದದ್ದು. ಅಂದ್ರೆ ನನ್ನ ತಂಗಿಯನ್ನು ಒಂದು ಮಾವ ನೋಡ್ಕೊಳ್ತಿದ್ರು, ನಾನೊಂದು ಕಡೆಯಲ್ಲಿದ್ದೆ, ನನ್ನ ಅಮ್ಮ ಇನ್ನೊಂದು ಕಡೆಯಲ್ಲಿ ಇದ್ರು. ನಮ್ಗೆ ಅಂತ ಸ್ವಂತ ಯಾವ್ದು ಕೂಡ ಇರ್ಲಿಲ್ಲ, ಒಬ್ಬೊಬ್ಬರು ನೋಡ್ಕೊಳ್ತಾ ಇದ್ರು. ಆಗ ಅಜ್ಜಿನೊಂದು ಕಡೆ ಮಗನ ಹತ್ರ ಇದ್ರು. ಆಗ ನನ್ನ ಹತ್ರ ಬಂದು ಹೇಳ್ತಾ ಇದ್ರು, ಈ ನಿನ್ನ ಅಮ್ಮ ಬಕ್ಕ ನಿನ್ನ ಮೆಗ್ದಿ ನಿಕ್ಲೊಂಜಿ ಒಟ್ಟಿಗೆ ಒಪ್ಪೋಡು, ಈ ಅಕ್ಲೇನ್ ಸಾಂಗ್ ಎನ್ ಸೈತನ ಎಂಕಿಜಿನ ಶಾಂತಿ ದಿಕ್ಕ ಅಂದ ಒಂಜನ್ನ ಆಸೆ ಅಂತ. ನಾನು ಒಂದು 2018 ನಾನು ಎಂತ ಮಾಡುದು, ನನ್ನ ಹತ್ರ ಹಣ ಇಲ್ಲ, ರೆಂಟಿಗೆ ಕೂತ್ಕೊಳ್ಬೇಕಾದ್ರು ಕೂಡ ಅದಕ್ಕೆ ಡೆಪಾಸಿಟ್ ಕೊಡ್ಬೇಕು, ಎಲ್ಲಿಂದ ಹಣ? ನಾನು ಅದನ್ನು ಎದುರಲ್ಲಿ ತೋರಿಸ್ಲಿಕ್ಕೆ ಆಗುದಿಲ್ಲಲ್ಲ. ನಾನು ಬಾತ್ರೂಮ್ ಅಲ್ಲಿ ಹೋಗಿ ಕೂತ್ಕೊಂಡು ಅಳುದು, ಎಂತ ಮಾಡುದು ಈಗ ನಾನು ಅಂತ. ಅಜ್ಜಿಗೆ ಕೂಡ ಪ್ರಾಯ ಆಗ್ತಾ ಬಂತು, ಯಾಕೆ ಸುಮ್ಮನೆ ಅವ್ರ ಆಸೆ ಇಟ್ಕೊಂಡು ಜೀವ ಬಿಡ್ಬೇಕು ಅಂತ. ನಂತರ ಅಮ್ಮನದ್ದು ಸ್ವಲ್ಪ ಹಣ ಇತ್ತು ಡೆಪಾಸಿಟ್ಗೆ, ಮತ್ತೆ ನಂಗೆ ಆಗ ಪ್ರೋಗ್ರಾಮ್ ಬರ್ಲಿಕ್ಕೆ ಸ್ಟಾರ್ಟ್ ಆಯ್ತು. ಆ ಪ್ರೋಗ್ರಾಮ್ ಅಲ್ಲಿ ಬಂದ ಆರ್ಕೆಸ್ಟ್ರಿಂದ ಬಂದ ಹಣದಿಂದಲೇ ನಾನು ಡೆಪಾಸಿಟ್ ಮಾಡಿ, ಫ್ಯಾಮಿಲಿ ಅವ್ರದ್ದು 1 ರೂಪಾಯಿ ಕೂಡ ನಾನು ಕೇಳಲಿಲ್ಲ. ನಾನೇ ಮನೆಗೆಲ್ಲ ಸಾಮಾನೆಲ್ಲ ಯಾವ್ದೆಲ್ಲ ಬೇಕು, ಸ್ಟೀಲ್ ಪಾತ್ರೆಗಳು ಅದನ್ನೆಲ್ಲ ತಂದು, ಅಜ್ಜಿಯನ್ನು ಕೂಡ ತಂಗಿಯನ್ನು ಕೂಡ ಕರ್ಕೊಂಡು ಬಂದು, ಅಮ್ಮನನ್ನು ಕೂಡ ಕರ್ಕೊಂಡು ಬಂದು, ಈಗ ಒಂದು 4 ವರ್ಷ ಆಯ್ತು ರೆಂಟಲ್ಲಿ ನಾವು ಒಟ್ಟಿಗೆ ಇದ್ವಿ. ಅಜ್ಜಿ ಒಂದು 2 ವರ್ಷ ನನ್ನ ಜೊತೆ ಇದ್ರು. ಅವರು ಅವ್ರ ಜೀವನದಲ್ಲಿ ಅವರು ನಾನು ಖುಷಿಯಲ್ಲಿದ್ದೇನೆ ಅಂತ ಹೇಳಿ ನಾನು ಕೇಳಲೇ ಇಲ್ಲ ಇಷ್ಟವರೆಗೂ. ನನ್ನೊಟ್ಟಿಗೆ ಇದ್ದ ಕ್ಷಣಗಳನ್ನು ಅವ್ರು ಹೇಳ್ತಾ ಇದ್ರು, ಇತ್ತಾನು ಖುಷಿ ಇಟ್ಟುಲ್ಲೆ ಎನ್ನ ಪುಳ್ಳಿನೊಟ್ಟಿಗೆ ಹೆಂಗದ ಹಾಲು ಬರ್ಚಿ ಬಕ. ನಾನು ಹೊರಗಡೆ ಏನಾದ್ರು ಹೋದ್ರೆ ಅವ್ರಿಗೆ ಕೇಳ್ತಾ ಇದ್ದೆ, ದೊಡ್ಡ ಇರೋದೆಲ್ಲ ಬೋಡ ಅಂತ. ಅದನ್ನೆಲ್ಲ ಬಂದವ್ರದೆಲ್ಲ ಹೇಳ್ತಿದ್ರು, ಹಂಗೆ ಪಿದೆ ಬಣ್ಣಕ್ಕೆ ಏನು ಇದೆಲ್ಲ ಬೋಡ ಅಂದೆ ತೊಂದರೆಜ್ಜಿ ಅಂತ. ಈಗ ನಂಗೆ ಗೊತ್ತುಂಟು ಅವ್ರಿಗೆ ಯಾವ್ದು ಕೂಡ ಆಸೆ ಇರ್ಲಿಲ್ಲ, ತುಂಬಾ ಖುಷಿಯಲ್ಲಿ ಜೀವ ಬಿಟ್ಟಿದ್ದಾರೆ ಅಂತ. ಅವರ ಆಸೆ ನೆರವೇರಿಸಿ ಖಂಡಿತ 100ಕ್ಕೆ 100. ನಿಮ್ಮ ಬಹಳ ಪ್ರೀತಿಸುವಂತ ಅಜ್ಜಿಗೋಸ್ಕರ ಈ ಟೈಮಲ್ಲಿ ಒಂದು ಹಾಡು ಡೆಡಿಕೇಟ್ ಮಾಡೋದಾದ್ರೆ ಯಾವ ಹಾಡು ಹಾಡ್ತೀರಾ ಅಜ್ಜಿಗೆ? ನಿಮ್ಮ ಹಾಡುಗಳನ್ನು ಕೇಳಿದಾರ ಅಜ್ಜಿ? ನಾನು ಅಂದ್ರೆ ಕೇಳಿದ, ನಾನು ಇಡೀ ದಿನ ಮನೇಲಿದ್ರೆ ಹಾಡ್ತಾನೆ ಇರೋದು ನಾನು. ಅಜ್ಜಿಯ ಫೇವ್ರೆಟ್ ಹಾಡು ನೀವು ಹಾಡಿದಾಗ ಅವ್ರು ತುಂಬಾ ಖುಷಿ ಆಗ್ತಾರೆ ಅಂತ ಹೇಳಿದ್ರೆ ಆ ಹಾಡು? ನನ್ಗೆ ಯಾವ ಹಾಡು ಹಾಡಿದ್ರು ಕೂಡ ಅವ್ರಿಗೆ ತುಂಬಾ ಇಷ್ಟನೇ. ನಾನು ಅವರ ಹಾಡನ್ನು ಹೆಚ್ಚು ಆಡ್ತಿದ್ದ ನಾನು. ಅವರು ಕೆಲವೊಂದು ಆಡ್ತಿದ್ರು, ರಗ ರಗ ರಂಬೆ ಬೊಗೋರಿದ ಬೇಲೆ, ಕರಿಯ ನಾಯಿ ಸಂಕಲ, ಬೊರಿಯ ನಾಯಿ ಕುಂಡಲ, ಪಾರ್ ಪಕ್ಕಿ ತಲ್ಲನ, ಅಮೌಂಟ್ ಕುದುರೆ ಸಿಂಗಾರ. ಅದನ್ನು ನಾನು ಹೆಚ್ಚ ಅವ್ರ ಜೊತೆ ಆಡ್ತಾ ಇದ್ದೆ. ಅದು ಅವ್ರಿಗೆ ಖುಷಿ ಆಗ್ತಾ ಇತ್ತು, ಅವ್ರು ಕಲ್ಸಿದ ಹಾಡೋದು ಅದೇ ಹಾಡು. ಎಸ್. ಸೊ ನಿಮ್ಮ ಅಜ್ಜಿ ಬಗ್ಗೆ ಮಾತಾಡಿದ್ರೆ ನಮ್ಗೆ ಕಣ್ಣಲ್ಲಿ ನೀರು ಬಂತು. ಸೊ ನಿಮ್ಮ ಅದೊಂದು ದೇವರೊಂದು ಶಕ್ತಿ ಕೊಡ್ತಾರಂತಲ್ಲ, ಅಂದ್ರೆ ಒಬ್ಬರನ್ನು ಮಿಸ್ ಮಾಡ್ಕೊಳ್ಳುವಾಗ ಒಂದು ಅಂದ್ರೆ ನಮ್ಗೆ ತಡ್ಕೊಳ್ಳೋ ಒಂದು ಶಕ್ತಿ ಖಂಡಿತ ನನಗೆ ಕೊಟ್ಟಿದ್ದಾರೆ ಅಂತ ಅನ್ಕೊಳ್ತೇನೆ ನಾನು. ಅಂದ್ರೆ ಲಾಸ್ಟ್ ಟೈಮ್ ಕೂಡ ಒಂದು ಇಂಟರ್ವ್ಯೂ ನಂಗೆ ಅವರ ಬಗ್ಗೆ ಮಾತಾಡುವಾಗ ಕಣ್ಣಲ್ಲಿ ನೀರು ಬರ್ತದೆ ತುಂಬಾ. ನಾನು ತುಂಬಾ ಅಮ್ಮನಿಗಿಂತ ನಾನು ಸಾಕಿದೆ ನನ್ನ ಅಜ್ಜಿ. ನಾನು ಹೊರಗಡೆ ಹೋದ್ರೆ ಕೂಡ ನಾನು ಬೆತ್ತಿಡ್ಕೊಂಡು ಬರ್ತಾ ಇದ್ರು, ಕತ್ತಲೆಲ್ಲ ಮಾಡ್ಕೊಂಡು ನಾನು ಆಟ ಆಡೋಗೆಲ್ಲ ಬಂದ್ರೆ ಹೊಡೆ ಬದಿ ಸರಿ ಕೊಡ್ತಾ ಇದ್ರು ನಂಗೆ ಹೊಡೆದದ್ದು ಕೂಡ ಅವರೇ, ಬೈದದ್ದು ಕೂಡ ಅವರೇ. ಸಂದಿರುವಾಗೆಲ್ಲ ತಂಗಿಗೆಲ್ಲ ಉಪದ್ರ ಮಾಡುವಾಗ ಸರಿ ಹೊಡಿತಿದ್ರು ನಂಗೆ, ನಾಯಿ ಹೊಡೆದಾಗೆ. ಹಾಗೆ ತಾಯಿ ಪ್ರೀತಿ ಅವ್ರದ್ದು. ಎಸ್. ಸೊ ತಾಯಿ ಪ್ರೀತಿ ಅಂತ ಹೇಳಿದ್ರೆ, ಆದ್ರೆ ನಿಮ್ಮ ತಾಯಿ ಬಗ್ಗೆ ಮಾತಾಡೋದಿದ್ರೆ ಅವ್ರು ನನ್ನ ಬಗ್ಗೆ ಬೇಜಾರು ಮಾಡ್ಕೊಳ್ತಾರೆ, ಆಂಕರ್ ನನ್ನ ಬಗ್ಗೆ ಕೇಂಜೋಲು ಅಂತ. ಇಲ್ಲ, ಅದು ಅಮ್ಮನ ಪ್ಲೇಸ್ಮೆಂಟ್ ಬೇರೆ ಇದೆ. ಅಂದ್ರೆ ಅಮ್ಮ ಈಗ ರಿಕವರಿ ಆಗೋದಷ್ಟೇ. ಅವರು ಈಗ ಒಂದು 4 ವರ್ಷ ಆಯ್ತು. ಬಟ್ರೆ ನಾನಂದ್ರೆ ಅವ್ರಿಗೆ ಜೀವ, ಅದು ಹೇಳಲಿಕ್ಕಿಲ್ಲ. ಅದು ನಿಮ್ಗೆ ನಾನು ಸ್ಪೆಷಲ್ ಆಗಿ ಹೇಳ್ಬೇಕು ಅಂದಿಲ್ಲ, ಪ್ರತಿಯೊಂದು ತಾಯಿ ಕೂಡ ತಮ್ಮ ಮಕ್ಕಳಂದು ಜೀವನೇ. ಅದ್ರ ಆ ಪ್ರೀತಿ ಬಗ್ಗೆ ನನಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ನಾನು ಬುಕ್ ಬರ್ದೆ ಕೂಡ ಸಾಕಾಗಲಿಕ್ಕಿಲ್ಲ, ಇಡೀ ಜೀವನ ಅವರ ಬಗ್ಗೆ ಹೇಳ್ತಾನೆ ಇರ್ಬೇಕು ಆಗ್ಬೋದು ಅಂತ. ಒಂದು ತಾಯಿ ಸಿಗ್ಬೇಕಾದ್ರೆ ನಾನು ಪುಣ್ಯ ಮಾಡಿದ್ದೇನೆ ಖಂಡಿತವಾಗ್ಲು. ನಂಗೆ ತಾಗಿದ್ರೆ ಅವ್ರಿಗೆ ನೋವಾಗ್ತದೆ ಅಲ್ಲಿ. ಈಗ ಕೂಡ ಈ ಕಾಲ ನಂದು ದಾದಾತಿನ ಕಾರಡಿ ಬಾ ಎಂಕ್ ಬೇನೆ ಹಾಪುಣು ಮಾರೆ, ಕೆಲವೊಂದು ಎಂತಾದ್ರೂ ಆಗಿರ್ತದೆ ಇಲ್ಲಿ ನಮ್ಗೆ ಗೊತ್ತ ಉಗ್ರ ಏನದು ಆಗಿರ್ತದೆ. ಅವ್ರು ಕರೆಕ್ಟ್ ಒಬ್ಸರ್ವ್ ಮಾಡ್ತಾರೆ, ತುಗ ಇಂಚಿದ್ರಿಗೆ ಎಂತದ ಅದು ಎಲ್ಲ ಹೀಗೆ ಮುಟ್ಟಿಕೊಂಡು ಎಲ್ಲ. ಅದೊಂದು ಬೇರೆ ತರ, ಅಂದ್ರೆ ನಂಗೆ ಎಂತ ತಾಗಿದ್ರೆ ಅವ್ರಿಗೆ ನೋವಾಗುದು ಆ ತರ. ಮತ್ತೆ ನಾನು ಎಕ್ಸರ್ಸೈಸ್ ಎಲ್ಲ ಮಾಡ್ತೇವಲ್ಲ ನಾವು, ಜಿಮ್ಗೆಲ್ಲ ನಾವು ಹೋಗ್ತಿದ್ದೆ, ಈಗ ಹೋಗುದಿಲ್ಲ. ಜಿಮ್ಗೆಲ್ಲ ಹೋಗುವಾಗ ಜಿಮ್ ಮತ್ತೆ ಪೋದು ದಿನ ದೆರ್ಪೋಚಿ ಎಲ್ಲರೂ ಜಿಮ್ಗೆ ಹೋಗು ಮಾರೆ ಒಳ್ಳೇದಾಗ್ಲಿ ಅಂತ ಹೇಳುದು. ಜಿಮ್ಗೆ ಬೋಚಿ ಮತ್ತೆ ವರ್ಕೌಟ್ ಎಲ್ಲ ಪುಷಪ್ಸ್ ಎಲ್ಲ ತೆಗೆದಿದ್ರೆ ಯಾವ ನನ್ನ ಹೆಚ್ಚು ಬೇನೆ ಹಾಪು ಮುಲ್ಪ ಮಾತ ಮನ್ಪೋಚಿ ಅಂತ ಅವ್ರು ವರ್ಕೌಟ್ ಎಲ್ಲ ಮಾಡ್ಲಿಕ್ಕೆ ಬಿಡುದಿಲ್ಲ.
ಹಾಗೆ ಅಮ್ಮ. ಓಕೆ. ಸೊ ನಿಮ್ಮ ಅಮ್ಮನ ಬಗ್ಗೆ ಹೇಳಿದ್ರಿ, ಅಜ್ಜಿ ಬಗ್ಗೆ ಹೇಳಿದ್ರಿ, ನಿಮ್ಮ ತಂಗಿ ಅನ್ನೊಂದು ಬಾಕಿ ಉಳಿಸೋದು ಬೇಡ, ತಂಗಿ ಬಗ್ಗೆ ಹೇಳಿ. ನಂಗೆ ತಂಗಿದ್ದಾಳೆ, ಪ್ರತಿಭಾ ಅಂತ ಹೆಸರು ಅವಳದು. ನಂಗಿಂತ 3 ವರ್ಷ ಚಿಕ್ಕದವಳು ಈಗ. ಅದೇ ಕೆಲ್ಸಕ್ಕೆ ಹೋಗ್ತಿದ್ದಾಳೆ ಸದ್ಯಕ್ಕೆ. ಒಟ್ಟಿಗಿದ್ದು ತುಂಬಾ ಖುಷಿ ಉಂಟು. ತಂಗಿ ಅಮ್ಮನ ಜೊತೆ ಇರೋದು, ಸಪೋರ್ಟ್ ಮಾಡ್ತಾಳೆ ಅವಳು ಕೂಡ. ಎಸ್. ಸೊ ಒಂದು ಮನೆ ಕಟ್ಟಬೇಕು, ಖಂಡಿತ ಇನ್ನೊಂದು ತಂಗಿಯ ಮದುವೆ ಮಾಡಬೇಕು, ಇದೆರಡು ನಿಮ್ಮ ಜೀವನದ ಗುರಿಗಳಾಗಿವೆ ಈಗ. ಎಂತ ನನ್ನ ಬಗ್ಗೆ ಎಲ್ಲ ರಿಸರ್ಚ್ ಮಾಡಿದೀರಾ ಅಂತಲ್ಲ. ನನ್ನ ಜೀವನದಲ್ಲಿ ಮುಖ್ಯ ಗುರಿ ಅದು ಮನೆ ಕಟ್ಟೋದು ಪ್ರತಿಯೊಬ್ಬರು ಕೂಡ ಆಸೆ ಇದ್ದೇ ಇರ್ತದೆ. ನನ್ನ ಜೀವನದ ಮುಖ್ಯ ಗುರಿ ಅಂದ್ರೆ ನಾನೊಂದು ಆರ್ಟಿಸ್ಟ್ ಆಗ್ಬೇಕು ಅಂತ. ಅದು ಯಾವ್ದು ಕೂಡ ಆಗಿರ್ಬೋದು, ಸಾಹಿತ್ಯ ಆಗಿರ್ಬೋದು, ಡಾನ್ಸ್ ಆಗಿರ್ಬೋದು, ನಟನೆ ಆಗಿರ್ಬೋದು, ಯಾವ್ದು ಕೂಡ ಆಗಿರ್ಬೋದು. ನನ್ನ ಕಲೆಯಲ್ಲಿ ನಾನೊಂದು ಒಳ್ಳೆ ಕಲಾವಿದ ಆಗ್ಬೇಕು, ನನ್ನ ಎಲ್ರು ಗುರುತಿಸ್ಬೇಕು, ನನ್ನ ಅನ್ನದ ಬಟ್ಲು ಆ ಕಲಾವಿದನಿಂದ ಬರ್ಬೇಕು ಅಂತ ಅದೊಂದು ಆಸೆ. ಮತ್ತೊಂದು ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ. ಅಂದ್ರೆ ಸ್ವಂತದ್ದು ಮನೆ ಅಂತ ಇನ್ನು ಕೂಡ ಅಂದ್ರೆ ಸಣ್ಣದಿಂದ ನಾವು ಬಡತನದಿಂದ ಬದುಕಿ ಸಾಕಾಗಿದೆ, ಇನ್ನಾದ್ರೂ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ಬೇಕು ಅಂತ ತುಂಬಾ ಆಸೆ. ಒಂದು ಒಳ್ಳೆ ಮನೆ ಕಟ್ಟಬೇಕು ಅಂತ. ನಂತರ ಒಂದು ತಂಗಿದೊಂದು ಮದ್ವೆ ಒಂದು ಚಂದ ಮಾಡ್ಬೇಕು ಅಂತ ಆಸೆ. ಅದು ಡ್ರೀಮ್ ನಂದು ಸಣ್ಣದಿರುವಾಗ್ಲೇ. ನನ್ನ ಮದ್ವೆಗಿಂತ ನನ್ನ ತಂಗಿಯ ಮದ್ವೆ ನಂಗೆ ತುಂಬಾ ಇಷ್ಟ. ಚಂದ ಮದ್ವೆ ಮಾಡ್ಬೇಕು ಅಂತ ಅವಳದು. ಹಾಗೆ ಹೇಳಿದ್ರಿ ನನ್ನ ಮದುವೆ ಅಂತ, ಕೇಳದಿರ್ಲಿಕ್ಕೆ ಆಗ್ತಾ ಇಲ್ಲ. ಅದು ತಂಗಿಯನ್ನು ಕೊಟ್ಟು ನಂತರ ಆಗುದೆ. ಸೊ ಅಂತಹ ಸಂಗತಿ ಏನಾದ್ರು ಸಿಕ್ಕಿದಾರ? ಯಾವ್ದು ಅದೇ ಸಂಗತಿ ಅಂತ ನೋಡ್ಬೇಕು ಇನ್ನು. ಅದು ಸಂಗತಿ ಸರಿ ಇಲ್ಲ. ಎಸ್. ಸೊ ನಿಮ್ಮ ತಂಗಿಗೆ ಕೂಡ ಒಳ್ಳೆ ಜೀವನ ಸಂಗಾತಿ ಸಿಗ್ಲಿ, ಅದ್ರ ಜೊತೆಗೆ ನಿಮ್ಮ ಜೀವನ ಕೂಡ ಇನ್ನೂ ಚೆನ್ನಾಗಿರ್ಲಿ. ಸೊ ಈಗ ಸ್ವಲ್ಪ ಕನ್ಫೆಷನ್ ಸೆಷನ್ಗೆ ಬರೋಣ. ಸೊ ನಿಮ್ಮ ಜೀವನದಲ್ಲಿ ನೀವು ಯಾರಿಗಾದ್ರೂ ಥ್ಯಾಂಕ್ ಯು ಹೇಳಬೇಕು ಈ ಟೈಮಲ್ಲಿ, ಈ ವ್ಯಕ್ತಿ ನನ್ನ ಜೀವನದಲ್ಲಿ ಇದ್ದದ್ರಿಂದ ನಾನು ಇಷ್ಟು ಗಟ್ಟಿಯಾದೆ, ಅಥವಾ ಈ ವ್ಯಕ್ತಿಗೋಸ್ಕರ ನಾನು ಏನು ಬೇಕಾದರೂ ಮಾಡ್ತೇನೆ, ಅಂತಹ ದೊಡ್ಡ ಸ್ಥಾನವನ್ನು ನೀವು ಯಾರಿಗೆ ಕೊಟ್ಟಿದ್ದೀರಿ? ಆ ಥ್ಯಾಂಕ್ ಯು ಯಾರಿಗೆ ಕೊಡ್ತೀರಿ? ಥ್ಯಾಂಕ್ ಯು ನನ್ನ ತಾಯಿಗೆ ಕೊಡ್ತೇನೆ. ನಾನು ನನಗೆ ಜನ್ಮ ಕೊಟ್ಟದಕ್ಕೆ, ನಾನು ಕಲಾವಿದನಾಗಿ ಬದುಕ್ತಾ ಇದ್ದೇನೆ, ಅದಕ್ಕೆ ನನ್ನ ತಾಯಿ ಕಾರಣ. ತುಂಬ ಸಪೋರ್ಟ್ ಮಾಡ್ತಾರೆ. ಮತ್ತೊಂದು ದೇವರಿಗೆ, ನಂಗೆ ಒಂದು ಪ್ರತಿಭೆ ಕೊಟ್ಟದಕ್ಕೆ, ನಾನು ಗಾಯಕ ಆಗಿರ್ಬೋದು, ಸಣ್ಣ ಮಟ್ಟಿಗೆ ಇಲ್ಲೊಂದು ಸಾಹಿತ್ಯ ಆಗಿರ್ಬೋದು, ಆ ಒಂದು ಕಲೆ ಕೊಟ್ಟದಕ್ಕೆ ದೇವರಿಗೆ ಥ್ಯಾಂಕ್ಸ್ ಹೇಳ್ತೇನೆ. ಯಾಕಂತ ಹೇಳಿದ್ರೆ ಇವತ್ತು ಒಂದು ಗಾರೆ ಕೆಲಸ ಆಗಿರ್ಬೋದು, ಪೇಂಟರ್ ಆಗಿರ್ಬೋದು, ಒಂದು 800 ರೂಪಾಯಿ ದುಡ್ಲಿಕ್ಕೆ ಬೆಳಿಗ್ಗೆಯಿಂದ ರಾತ್ರಿ ತನಕ ಅವ್ರು ಕಷ್ಟ ಪಡ್ತಾರೆ. ಆ ಕಲ್ಲನ್ನು ಎತ್ಕೊಂಡು ಹೋಗಿ ನೋಡ್ಲಿಕ್ಕೆ ತುಂಬಾ ಕಷ್ಟ ಆಗ್ತದೆ. ನಾವೊಂದು 1.5 ಗಂಟೆ 2 ಗಂಟೆ ಹಾಡಿದ್ರೆ 4,000 5,000 ಇಟ್ಕೊಂಡು ಬರ್ತೇವೆ ಅಲ್ಲ. ನಾವು ಮನೆಯಲ್ಲಿ ಕೂಡ ಹಾಡ್ತೇವೆ, ಇಲ್ಲಿ ಕೂಡ ಹಾಡ್ತೇವೆ. ಬಟ್ ನೋಡಿ, ಆ ಒಂದು ಕಲೆ ಇದ್ದ ಕಾರಣಕ್ಕೆ ನಮ್ಗೆ ಜನರು ಹಣ ಕೊಡ್ತಾರೆ, ನಮ್ಮ ಅನ್ನದ ಬಟ್ಲು ಅದಿಂದ ಹೋಗ್ತಾ ಇದೆ. ಅಂತ ಒಂದು ಪ್ರತಿಭೆ ಕೊಟ್ಟದಕ್ಕೆ, ಆ ಪ್ರತಿಭೆ ಎಲ್ರಿಗೂ ಬರುದಿಲ್ಲ ನೋಡಿ, ಆ ಒಂದು ಪ್ರತಿಭೆ ಕೊಟ್ಟದಂಗೆ ದೇವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ನಮ್ಮ ಜನರಿಗೆ ಖಂಡಿತವಾಗ್ಲು ಇಷ್ಟು ಪ್ರೀತಿ ಮಾಡ್ತಾರೆ, ಪ್ರೋತ್ಸಾಹ ಕೊಡ್ತಾರೆ, ಇನ್ನಷ್ಟು ಹಾಡಿ, ಸಾಹಿತ್ಯ ಬರೀರಿ, ನಟನೆ ಮಾಡಿ ಅಂತ. ಸೊ ಆ ಒಂದು ಪ್ರೋತ್ಸಾಹದಿಂದ ನಂಗೆ ಇನ್ನಷ್ಟು ಶಕ್ತಿ ಖಂಡಿತವಾಗ್ಲು ಬರ್ತದೆ. ಅವರಿಗೆ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೊಂದು ಅದೇ ಆಲ್ಬಮ್ ಸಾಂಗ್ ಇಂದ ನಾನು ಸಿನಿಮಾ ಕಡೆಗೆ ಕರ್ಕೊಂಡು ಬಂದಂತ ಗುರುರಾಜ್ ಎಂಬಿ, ನಂತರ ವೀರೇಂದ್ರ ಶೆಟ್ಟಿ, ಸೂರಜ್ ಮಂಗಳೂರು, ಇವರು ಮೂವರಿಗೆ ನಾನು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದ್ರೆ ನಂಗೊಂದು ಸಿನಿಮಾ ನಟ ಆಗ್ಬೇಕು, ಸಿನಿಮಾದಲ್ಲಿ ಏನಾದ್ರು ಸಾಧನೆ ಮಾಡ್ಬೇಕು ಅಂತ ತುಂಬಾ ಆಸೆ ಇತ್ತು. ನನ್ನ ಬ್ಲ್ಯಾಕ್ ಅಂಡ್ ವೈಟ್ ಕನಸುಗಳಿಗೆ ಕಲರ್ಫುಲ್ ಬಣ್ಣ ಕೊಟ್ಟಂತವರು ಅವರು. ಸೊ ಅವರಿಗೆ ನಾನು ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಎಸ್. ಸೊ ಇನ್ನು ಸಾರಿ ಕೇಳೋದಾದ್ರೆ, ನಾನೀಗ ಒಂದು ತಪ್ಪು ಮಾಡಿದ್ದೇನೆ, ಈ ತಪ್ಪು ಮಾಡಬಾರ್ದಿತ್ತು, ಒಬ್ಬರಿಗೆ ನೋವು ಮಾಡಿದ್ದೇನೆ, ಅಥವಾ ಏನೋ ನನ್ನಿಂದ ಯಾರಿಗೂ ಒಂದು ಘಾಸಿ ಆಗಿದೆ, ಸಾರಿ ಕೇಳೋದಾದ್ರೆ? ಅಂದ್ರೆ ಸಾರಿ ನಾವು ಕೇಳೋದಾದ್ರೆ ಪ್ರತಿದಿನ ಕೇಳಲೇಬೇಕಾಗ್ತದೆ. ಯಾಕಂದ್ರೆ ಡೈಲಿ ಏನಾದ್ರು ಒಂದು ತಪ್ಪು ಮಾಡ್ತಾನೆ ಇರ್ತೇವೆ. ಅಮ್ಮನ ಹತ್ರ ಏನಾದೊಂದು ಎಂತಾದ್ರೊಂದು ಗಲಾಟೆ ಮಾಡಿ ಬರ್ತೇವೆ ಕೆಲವೊಮ್ಮೆ. ಅದಕ್ಕೆ ಅಮ್ಮನ ಹತ್ರ ನಾನು ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ಕೆಲವೊಂದ್ಸರ್ತಿ ನೋವು ಮಾಡಿದ್ರೆ ಅವರಿಗೆ ತುಂಬಾ ಸಾರಿ ಕೇಳಲಿಕ್ಕೆ ಇಷ್ಟಪಡ್ತೇನೆ. ನಂತರ ಸಾರಿ ಯಾರಿಗೆ ಅಪ್ಪ, ನನ್ನಿಂದ ಯಾರಿಗೆಲ್ಲ ಹರ್ಟ್ ಆಗಿದೆ ಅಂದ್ರೆ, ನನ್ನ ತಪ್ಪಿಂದ ಯಾರಿಗಾದ್ರೂ ಹರ್ಟ್ ಆಗಿದ್ರೆ ಖಂಡಿತವಾಗ್ಲೂ ಕ್ಷಮಿಸಿ ಅಂತ ಕೇಳಿಕೊಳ್ತೇನೆ. ನಂತರ ಅದೇ ಫ್ಯಾಮಿಲಿ ಅವರಿಗೆಲ್ಲ ನಾನು ಸಣ್ಣದಿರುವಾಗೆಲ್ಲ ತುಂಬಾ ಉಪದ್ರ ಮಾಡಿದ್ದೆ. ನಂತರ ನನ್ನ ಬಿಹೇವಿಯರ್ ಇಂದೆಲ್ಲ ಅವರಿಗೆ ಇಷ್ಟ ಆಗ್ತಿರ್ಲಿಲ್ಲ. ಸಣ್ಣದಿರುವಾಗೆಲ್ಲ ನಾನು ಇಷ್ಟಪಡ್ತಿರ್ಲಿಲ್ಲ ನಾನು ಯಾರು ಕೂಡ. ಸೊ ಆ ಟೈಮಲ್ಲಿ ನಂಗೆ ಸಾರಿ ಹೇಳಲಿಕ್ಕೆ ಆಗ್ಲಿಲ್ಲ. ಸೊ ಈಗ ಹೇಳ್ತಿದ್ದೇನೆ. ಮತ್ತೆ ನಂಗೆ ಕಲಿಸಿದ ಗುರುಗಳಿಗೆಲ್ಲ ತುಂಬಾ ಕಾಟ ಕೊಟ್ಟಿದ್ದೇನೆ ನಾನು ಸಣ್ಣಿರುವಾಗೆಲ್ಲ, ಸ್ಟೂಡೆಂಟ್ಸ್ ಆಗಿ. ಅವರಿಗೆಲ್ಲ ಸಾರಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹಾಗೆ. ಸೊ ರಾಜ್ ಸೌಂಡ್ಸ್ ಅಂಡ್ ಲೈಟ್ಸ್ ಅನ್ನುವಂಥ ಸಿನಿಮಾ ತುಂಬಾ ದೊಡ್ಡ ಸದ್ದು ಮಾಡ್ತದೆ ಈ ಕೋಸ್ಟಲ್ ವುಡ್ ಅಲ್ಲಿ. ಹೇಗೆ ಓಡಿತು ಸಿನಿಮಾ ಅಂತ ಹೇಳಿದ್ರೆ, ತುಳು ಚಿತ್ರರಂಗ ಕಮ್ ಬ್ಯಾಕ್ ಅನ್ನೋ ಫೀಲ್. ಸೊ ಅದರ ಸಾಂಗ್ಸ್ಗಳು ಅಷ್ಟೇ ಹಿಟ್ ಆಯ್ತು. ಹಿಟ್ ಹೇಗಾಯ್ತು ಅಂತ ಹೇಳಿದ್ರೆ, ಆ ಸಾಂಗ್ ಬಂದ ತಕ್ಷಣ ನಲಿಪುಗ ಅಂತ ಹೇಳ್ತಾರೆ. ಆ ನಲಿಪುಗ ಸಾಂಗ್ಗಳಿಗೆ ಲಿರಿಕ್ಸ್ ಬರೆದವರು ನೀವು, ಅದ್ಭುತವಾದ ಲಿರಿಕ್ಸ್, ನನ್ನ ಫೇವ್ರೆಟ್ ಲಿರಿಕ್ಸ್. ಅದೆಲ್ಲವೂ ಕೂಡ ಒಂದು ಹಿಟ್ ಸಿನಿಮಾ ಆದ ನಂತರ ಅಲ್ಲಿರುವಂಥ ಎಲ್ಲರಿಗೆ ಇನ್ನೊಂದು ಅವಕಾಶ ಸಿಗುತ್ತೆ. ಎಲ್ಲರೂ ಇನ್ನೊಂದು ಬೆಳೀತಾ ಹೋಗ್ತಾರೆ. ಹೀರೋಯಿನ್, ಹೀರೋ ಎಲ್ಲರೂ ಬೆಳೀತಾ ಹೋಗ್ತಾರೆ. ಲಿರಿಕ್ಸನ್ನು ಯಾರು ನೋಡಲಿಲ್ವಾ, ಅಥವಾ ಲಿರಿಕ್ಸ್ ಬರೆದವರು ಕಾಣಿಸ್ಲಿಲ್ವಾ ಯಾರಿಗೂ?
ಲಿರಿಕ್ಸ್ ಬರ್ದದ್ದು ನಾನೇ ಅಂತ ಹೇಳ್ಬೋದು, ಬೇರೆ ಅಂತ ಹೇಳಲಿಕ್ಕೆ ಕೂಡ ಇಲ್ಲ. ಬಟ್ ಆಗ ಹೇಳಿದೆ ಅದೇ, ತುಂಬಾ ಖುಷಿ ಇದೆ ಆ ಒಂದು ಸಿನಿಮಾದಲ್ಲಿ ನಾನು ಕೂಡ ಒಂದು ಭಾಗ ಆಗಿರೋದಕ್ಕೆ. ಜನರು ತುಂಬಾ ಪ್ರೀತಿ ಕೊಟ್ಟರು. ಅಂದ್ರೆ ತುಂಬಾ ಮಂದಿ ಅಂದ್ರೆ ಸಾಹಿತಿಗಳಂತ ತುಂಬಾ ಕಮ್ಮಿ ಗುರುತಿಸೋದು ಇಲ್ಲಿ. ಅಂದ್ರೆ ನಮ್ಗೆ ಅಂದ್ರೆ ಈಗ ಗೊತ್ತಿರೋದು ಕೂಡ ಬೆರಳೆಣಿಕೆ ಅಷ್ಟು ಮಾತ್ರ, ಕೆಲವೊಂದು ಸಾಹಿತಿಗಳು ಮಾತ್ರ ಕಾಣ್ತಾರೆ ಸಿನಿಮಾ ಅಂತ ನೋಡಿದ್ರೆ. ನಿರ್ದೇಶಕರನ್ನಾಗಿರ್ಬೋದು, ಹೀರೋ ಆಗಿರ್ಬೋದು, ಹೀರೋಯಿನ್ಸ್ ಆಗಿರ್ಬೋದು, ಅವರನ್ನೆಲ್ಲ ತುಂಬಾ ಗುರುತಿಸ್ತಾರೆ. ಬಟ್ ಎಡಿಟರ್ ಆಗಿರ್ಬೋದು, ಕ್ಯಾಮರಾ ಅಂದ್ರೆ ಅದ್ರ ಬಗ್ಗೆ ತುಂಬಾ ಆಸಕ್ತಿ ಇದ್ದವ್ರು ಮಾತ್ರ ಸರ್ಚ್ ಮಾಡ್ಲಿಕ್ಕೆ ಹೋಗ್ತಾರೆ. ಸೊ ಅದೇ ರೀತಿ ನಂದು ಕೂಡ. ಬಟ್ ಕೆಲವರಿಗೆಲ್ಲ ಗೊತ್ತಿದೆ. ಬಟ್ ಅದೇ ಅವಕಾಶ ನಾನು ಹೇಳಿದೆ ಅಲ್ಲ ಸಿಕ್ಕಿದೆ ಅಂತ, ನಾನು ಅವಕಾಶಕ್ಕೋಸ್ಕರ ಖಂಡಿತ ಕಾಯ್ದಿಲ್ಲ. ನನ್ನ ಅವಕಾಶ ನಾನೇ ಸೃಷ್ಟಿ ಮಾಡೋದು ಅಷ್ಟೇ. ವೆರಿ ಗುಡ್. ಎಸ್. ಸೊ ನಮ್ಮ ಕುಟುಂಬ ಅಂತ ಇರುತ್ತೆ ಸರ್. ಹೌದು. ಸೊ ನಮ್ಮ ಕಷ್ಟದಲ್ಲಿ ಬರದ ಕುಟುಂಬ ಸಕ್ಸಸ್ ಆದ ತಕ್ಷಣ ಬೇಗ ಎದ್ಕೊಂಡು ಬರ್ತಾರೆ. ನನ್ನ ಮಗ ಅಥವಾ ನನ್ನ ಮಗಗಿಂತ ಹೆಚ್ಚಾಗಿ ನನ್ನ ಅಕ್ಕನ ಮಗ, ನನ್ನ ಅತ್ತೆ ಮಗ, ನನಗೆ ಭಾವ ಆಗಬೇಕು, ನನಗೆ ಮಾವ ಆಗಬೇಕು, ನನ್ನ ಫ್ರೆಂಡ್, ನನ್ನ ಕ್ಲಾಸ್ಮೇಟ್ ಎಲ್ಲವೂ ಬರುತ್ತೆ. ನಿಮ್ಮ ಝೀರೋ ಇದ್ದ ಟೈಮಲ್ಲಿ ಯಾರೆಲ್ಲ ಇದ್ರು, ಹೀರೋ ಆದ ಟೈಮಲ್ಲಿ ಯಾರೆಲ್ಲ ಬಂದ್ರು? ಅಂದ್ರೆ ಈಗ ಬಂದವರು ನಾನು ಇಟ್ಕೊಳ್ಳೋದಿಲ್ಲ. ಅಂದ್ರೆ ಅದು ಮುಂಚೆ ಇದ್ದವರು ಖಂಡಿತವಾಗ್ಲಿ ಈಗ ಕೂಡ ಇದ್ದಾರೆ, ಅವರು ನಮ್ಮ ಜೊತೆ ಇದ್ದಾರೆ. ಬಟ್ ಅದು ಕಾಮನ್ ಅಲ್ಲೇ. ಈಗ ಬೆಳೆದ ನಂತರ ಎಲ್ಲರೂ ಕೂಡ ಬರ್ತಾರೆ, ನನ್ನ ಮಗ, ನನ್ನ ಅವರು, ನನ್ನ ಇವರು ಅಂತ ಹೇಳ್ಕೊಂಡು. ಬಟ್ ಅದನ್ನು ತಪ್ಪು ಅಂತ ಹೇಳಿದ್ರೆ ನನಗೆ ಖುಷಿ ಆಗ್ತದೆ, ಈಗಾದ್ರೂ ಬಂದ್ರಲ್ಲ ಅಂತ ಆವಾಗ ಬರದೇವರು. ಬಟ್ ಬೇಸರ ಅಂತ ಇಲ್ಲ, ಅದು ವಾಸ್ತವ. ಅದ್ರ ಜೊತೆ ನಾವು ನಡಿಬೇಕಾಗ್ತದೆ, ಎಂತ ಮಾಡ್ಲಿಕ್ಕೆ ಆಗೋದಿಲ್ಲ ಅಷ್ಟೇ. ವಾಸ್ತವ. ಜೀವನನ ಅರ್ಥ ಮಾಡ್ಕೊಂಡಿದ್ದೀರಿ ಸರ್ ಬೇಗ. ಬದುಕ್ಬೇಕಲ್ಲ. ಎಸ್. ಒಂದು ಅವಕಾಶ ಕೊಡ್ತಾನೆ ರಕ್ಷಣೆ ಮಾಡೋರು ಅವರಿಗೆ. ದೇವರು ಬರ್ತಾರೆ, ಪ್ರತ್ಯಕ್ಷ ಆಗ್ತಾರೆ, ನಿನ್ನ ಜೀವನದಲ್ಲಿ ಆದಂಥ ಈ ಘಟನೆ ನೀನು ಡಿಲೀಟ್ ಮಾಡಪ್ಪ ಅಂತ ಹೇಳಿದರೆ, ಈಗ ಒಂದು ಸಿಚುವೇಶನನ್ನು ಚೇಂಜ್ ಮಾಡಿಬಿಡು, ನಿನಗೆ ಅವರ ಕೊಡ್ತೇನೆ ಅಂತ ಹೇಳಿದರೆ ಏನು ಮಾಡ್ತೀರಾ? ಮೊದಲೇ ಅದೇ ಒಂದು ನನ್ನ ಅಜ್ಜಿದು ಹೇಳಿದೆ ಅಲ್ಲ, ಅವರನ್ನು ವಾಪಸ್ ಕರ್ಕೊಂಡು ಬರ್ತೇನೆ. ನಂತರ ಅದೇ ಅಮ್ಮ ಡಿಪ್ರೆಷನ್ಗೆ ಹೋದಂತ ಆ ಟೈಮ್, ಅದಾಗಬಾರ್ದಿತ್ತು. ನನ್ನ ತಂದೆ ಎಲ್ಲ ನನ್ನ ಜೊತೆನೆ ಇದ್ದು ಅವರು ಒಂದು ಒಳ್ಳೆ ಲೈಫ್ ಲೀಡ್ ಮಾಡಬೇಕಿತ್ತು. ಆ ಒಂದು ಅವ್ರು ಹೋದಂತ ಆ ಟೈಮ್ ಅದನ್ನು ಡಿಲೀಟ್ ಮಾಡ್ಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ಅದೇ ನಾವು ಬೇರೆ ಎಂತಿಲ್ಲ, ಎಂತ ಕೇಳ್ಕೊಳ್ಳೋದು, ಒಂದು ಹೊಟ್ಟೆಗೆ ಬಟ್ಟೆಗೆ ಮತ್ತೆ ಕಲಾವಿದ ಇರ್ಲಿಕ್ಕೆ, ಹಾಗೆ ಬದುಕಿ ಸಾಯ್ಲಿಕ್ಕೆ ಆಶೀರ್ವಾದ ಮಾಡು ಅಂತ ಒಂದು ಒಳ್ಳೆ ಅವಕಾಶ ಕೊಡ್ಲಿಕ್ಕೆ ಕರುಣಿಸು. ನಂತರ ಒಳ್ಳೆ ಜನರು ನಮ್ಮನ್ನು ಇನ್ನಷ್ಟು ಪ್ರೀತಿಸ್ಲಿ, ಅದನ್ನೇ ಕೇಳಿಕೊಳ್ಬೋದು ಅಷ್ಟೇ. ಸೊ ನಮ್ಮ ಗಾಯಕ ನಮ್ಮ ಜೊತೆ ಇದ್ದಾರೆ. ಸೊ ಒಂದು ಹಾಡು ಹೇಳಿಸೋದಿದ್ರೆ ತಪ್ಪಾಗ್ತದೆ. ಖಂಡಿತ. ಈಗ ಹಾಡು ಹೇಳಿಸೋದಕ್ಕಿಂತ ಹೆಚ್ಚಾಗಿ ನಿಮ್ಮ ಜೀವನ ಎಲ್ಲರಿಗಿಂತ ಚೆನ್ನಾಗಿ ನಿಮಗೆ ಮಾತ್ರ ಗೊತ್ತು. ಹೌದು. ಬಾತ್ರೂಮಲ್ಲಿ ಕಣ್ಣೀರು ಹಾಕುವವರು ನೀವೇ, ತಲೆದಿಂಬನ್ನು ಒದ್ದೆ ಮಾಡುವವರು ನೀವೇ, ಅಥವಾ ಬೆಳಿಗ್ಗೆ ಎದ್ದು ನಾನು ಹೋಗ್ತೇನಪ್ಪ, ಮುಂದೆ ಹೋಗ್ತೇನೆ ಅಂತ ರೆಡಿಯಾಗಿ ಹೊರಡೋರು ನೀವೇ. ಹಾಗಾಗಿ ನಿಮ್ಮ ಜೀವನ ನಿಮ್ಮ ಬಗ್ಗೆ ಗೊತ್ತು, ನಿಮ್ಮ ಬಗ್ಗೆ ನಿಮಗೆ ಚೆನ್ನಾಗಿ ಗೊತ್ತಲ್ವ ಸರ್? ಸೊ ನಿಮ್ಮ ಜೀವನದ ಬಗ್ಗೆ ಒಂದು ಹಾಡು ಹೇಳೋದಾದ್ರೆ, ಈ ಹಾಡು ನನ್ನ ಜೀವನಕ್ಕೆ ಸೂಟ್ ಆಗ್ತದಪ್ಪ ಅಂತ. ಅದು ಏನಾಗಲಿ ಮುಂದೆ ಸಾಗುನಿ, ಅದು ಹಾಡು ತುಂಬಾ ಇಷ್ಟ, ಇನ್ಸ್ಪೈರ್ ಆಗ್ತದೆ ಅದು ಹಾಡು. ಎಸ್ ಅಷ್ಟೇ. ಏನಾಗ್ಲಿ ಮುಂದೆ ನಾಡಿ. ಎಸ್, ವೆರಿ ಗುಡ್. ಸೊ ಖುಷಿ ಆಯ್ತು ಸರ್ ನಿಮ್ಮನ್ನ ಭೇಟಿಯಾಗಿ, ನಿಮ್ಮ ಜೊತೆ ಮಾತಾಡಿ. ನಿಮ್ಮ ಅಂತರಾಳವನ್ನ ನಾನು ಅರ್ಥ ಮಾಡ್ಕೊಂಡಿದ್ದೇನೆ ಅಂತ ಭಾವಿಸ್ತೇನೆ. ಸರ್ಚ್ ಎಲ್ಲ ಮಾಡಿದ್ರಿ ನೀವು? ಅಲ್ಲ, ಕೆಲವೊಂದು ವಿಷಯ ನಂಗೆ ಗೊತ್ತಿರಲಿಲ್ಲ. ಅದೇ ನೀವು ಹೇಳಿದ್ರಲ್ಲ ಮುಖ್ಯವಾದಂತದ್ದು, ಕೆಲವೊಂದನ್ನೆಲ್ಲ ಕೆದಕ್ಲಿಕ್ಕೆ ನೋಡಿದ್ರಿ. ಬಟ್ ಖುಷಿ ಆಯ್ತು ನಿಮ್ ಜೊತೆ ಮಾತಾಡಿ. ಅಂದ್ರೆ ಕೆಲವೊಂದ್ಸಲ ನಮ್ಗೆ ಮನ ಬಿಚ್ಚಿ ಮಾತಾಡ್ಲಿಕ್ಕೆ ಆಗುದಿಲ್ಲ, ಬಟ್ ಗಟ್ಟಿಯಾಗಿ ಕುತ್ಕೊಂಡಿರ್ತೇವೆ ಬೇಡ ಅಂತ. ಬಟ್ ಅದು ಒಳಗಿಂದ ಬಂದು ಹೋಗ್ತದೆ. ಅದು ಖುಷಿ ಆಯ್ತು, ತುಂಬಾ ಚೆನ್ನಾಗಿ ನೀವು ಸಂದರ್ಶನ ಮಾಡಿದ್ರಿ. ಕೆಲವೊಂದು ನೋವಿರ್ತದೆ ಒಳಗೆ, ಅದನ್ನು ಹೇಳಿಕೊಡ್ಲಿಕ್ಕೆ ಆಗುದಿಲ್ಲ, ಬಟ್ ಹೇಳ್ಕೊಡೆ ನಿಮ್ಮ ಹತ್ರ. ಖುಷಿ ಇದೆ ಖಂಡಿತವಾಗ್ಲು. ಎಸ್, ಥ್ಯಾಂಕ್ ಯು ಸೋ ಮಚ್. ಕರೆದ ತಕ್ಷಣ ಬಂದು ನಿಮ್ಮ ಅಂತರಾಳವನ್ನು ನಮ್ಮ ಎದುರು ಬಿಚ್ಚಿಟ್ಟೋದಕ್ಕೆ. ಖಂಡಿತ. ನಾನು ಅಂದ್ರೆ ಒಂದು ಸಣ್ಣ ಕಲಾವಿದನನ್ನು ಕರ್ಕೊಂಡು ನೀವೊಂದು ಮಾಧ್ಯಮದ ಮೂಲಕ, ಅಂದ್ರೆ ದೊಡ್ಡ ದೊಡ್ಡ ಕಲಾವಿದರೆಲ್ಲ ಆಲ್ರೆಡಿ ಅವರು ಫೇಮಸ್ ಆಗಿರ್ತಾರೆ, ಅವ್ರದ್ದು ಮಾರ್ಕೆಟ್ ವೈಡ್ ಆಗಿರ್ತದೆ, ಅವ್ರ ಬಗ್ಗೆ ಎಲ್ಲ ಗೊತ್ತಿರ್ತದೆ, ಅವರಿಗೆ ಪ್ರಮೋಷನ್ ಅಗತ್ಯ ಇಲ್ಲ. ಆಕ್ಚುಲಿ ನಮ್ಮಂತ ಸಣ್ಣ ಸಣ್ಣ ಕಲಾವಿದರಿಗೆ ಇನ್ನಷ್ಟು ತುಂಬಾ ಮಂದಿ ಇದ್ದಾರೆ, ನಾನು ಅಂತಲ್ಲ, ತುಂಬಾ ಮಂದಿ ಕಲಾವಿದರು ಇದ್ದಾರೆ, ಒಳ್ಳೊಳ್ಳೆ ಟ್ಯಾಲೆಂಟೆಡ್ ಇದ್ದಾರೆ. ಅವರಿಗೆ ಕೂಡ ಒಂದು ವೇದಿಕೆ ಅನ್ನೋದು ಸಿಗುದಿಲ್ಲ. ಬಟ್ ಅಂತ ಕೆಲಸವನ್ನು ನೀವು ಮಾಡ್ತಾ ಇದ್ರೆ ನಿಜವಾಗ್ಲೂ ಹೆಮ್ಮೆ ಆಗ್ತದೆ, ಒಂದು ನಿಮ್ಮ ಪ್ರೌಡ್ ಆಗ್ತದೆ. ಮೀಡಿಯಾ ಕೂಡ ನಮ್ಗೆ ಸಪೋರ್ಟ್ ಮಾಡ್ತದೆ, ಮೆಚ್ಚುವಂತ ಕೆಲಸ. ನಿಜವಾಗ್ಲು ತುಂಬಾ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೇನೆ ಕೀರ್ತಿ ಅವರೇ, ನಿಮ್ಗೆ ಕೂಡ, ಅದೇ ನಂತರ ಸ್ಪಂದನ ಟಿವಿಗೆ ಕೂಡ. ಥ್ಯಾಂಕ್ ಯು ಸೋ ಮಚ್. ಸದಾ ಖುಷಿಯಾಗಿರಿ. ನಿಮ್ಮ ಲೈನ್ ಅಲ್ಲಿ ತುಂಬಾ ಜನ ಇದ್ದಾರೆ, ಕಲಾವಿದರು, ಯೂತ್ಸ್ ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅವಕಾಶ ವಂಚಿತರು. ಸೊ ಅವರು ಎಲ್ಲರಿಗೂ ಅವಕಾಶ ಸಿಗಬೇಕು, ಅದು ಆದಷ್ಟು ಬೇಗ ಆಗ್ಲಿ ಅಂತ ನಾನು ಕೂಡ ಅಪೇಕ್ಷಿಸ್ತೇನೆ. ಸಪೋರ್ಟ್ ಕೂಡ ಬೇಕು ಅಂತ ಕಲಾವಿದರಿಗೆ ಖಂಡಿತವಾಗ್ಲು ಯಾವಾಗ್ಲೂ ಇರುತ್ತೆ. ಥ್ಯಾಂಕ್ ಯು ಸೋ ಮಚ್. ಸದಾ ಖುಷಿಯಾಗಿ ನಗ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.
ಎಸ್, ನೋಡಿದ್ರಲ್ಲ, ಇವತ್ತಿನ ದಿನ ಭಾಳ ಚೆನ್ನಾಗಿತ್ತು. ಯಾಕಂತ ಹೇಳಿದರೆ ಕಷ್ಟದ ದಿನದಲ್ಲೂ ತಮ್ಮ ಸ್ಥೈರ್ಯವನ್ನು ಕಳೆದುಕೊಳ್ಳದೆ ಒಂದು ಅದ್ಭುತವಾದ ಕಲಾವಿದನಾಗ್ತೇನೆ ಅನ್ನುವಂತಹ ಒಂದು ಧೈರ್ಯದೊಂದಿಗೆ ಮುನ್ನಡೆದಂತಹ ಅದ್ಭುತವಾದ ಯೋಧನನ್ನು ನಾನಿವತ್ತು ಭೇಟಿಯಾದೆ. ಎಸ್, ತುಂಬ ಖುಷಿಯಿಂದ ಈ ಕಾರ್ಯಕ್ರಮನ ಏನು ಮಾಡ್ತಾ ಇದ್ದೇನೆ. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ಬ ಅದ್ಭುತವಾದ ವ್ಯಕ್ತಿತ್ವದೊಂದಿಗೆ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಸುದ್ದಿ ಹಾಗೂ ಮನೋರಂಜನೆಗಾಗಿ ನಿರಂತರವಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಸ್ಪಂದನ ಟಿವಿ. ನಮಸ್ಕಾರ.